Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Jaya Radha Govinda Radha Govinda Radhe Jaya Radha Govinda Radha Govinda Radhe Jaya Gauranitai 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 Jaya 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 Prabhupada 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 Jaya Jaya Srila Prabhupada Hare Krishna Prabhuji धन्यवाद. हरे कृष्ण धन्यवाद माताजी. ओम नमो भगवते वासुदेवाय. ओम नमो भगवते वासुदेवाय। ओम नमो भगवते वासुदेवाय. ओम नमो भगवते वासुदेवाय। ओम नमो भगवते वासुदेवाय. ओम नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरयेत्. ततो जयमुदीरयेत्। अष्टप्रायेषु अभद्रेषु अष्टप्रायेषु अभद्रेषु नित्यं भागवत सेवया नित्यं भागवत सेवया भगवती उत्तमा श्लोके भगवती उत्तमश्लोके भक्तिर्भवति नैष्टिकी. भक्तिर्भवति नैष्टिकी। ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 8 ಶ್ಲೋಕ 1ರಿಂದ 5. ಇದು ಈ ಅಧ್ಯಾಯದ್ದು PDF ಮಾಡಬೇಕು. ಯಾರಾದ್ರೂ ಮಾಡಬಹುದಾ ಈ ಚಾಪ್ಟರ್? ಸೊ ನಾನೀಗ 2 ಶ್ಲೋಕ ಮಾತ್ರ ಮಾಡಿದ್ದೀನಿ ನಾನು. ಎನಿವೆ ಮಾಡಿದ್ದು ಶೇರ್ ಮಾಡ್ತೀನಿ ಮತ್ತೆ ಏನೋ ಮಾಡಿ. ಓಕೆ, ಸ್ವಲ್ಪ ಇದು ಡಲ್ ಆಗಿದೆ, ಬಟ್ ಎನಿವೆ ಕಂಟಿನ್ಯೂ ಮಾಡಿ. ಕಾಣುತ್ತಾ ಇದು? ಕಾಣಿಸ್ತದೆ ಪ್ರಭುಜಿ.
ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಅಧ್ಯಾಯದ ಹೆಸರು ಗೃಹತ್ಯಾಗಿ ಧ್ರುವ ಮಹಾರಾಜನ ಅರಣ್ಯ ಪ್ರವೇಶ. ಅದರಲ್ಲಿ ಈಗ ಶ್ಲೋಕ ಒಂದು. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಸನಕಾದ್ಯ ನಾರದಶ್ಚ ಸನಕಾದ್ಯ ನಾರದಶ್ಚ ರಿಭುರ್ಹಂಸೋ ಅರುಣಿರ್ಯತಿಃ ಹಂಸೋ ಅರುಣಿರ್ಯತಿಃ ನೈತೆ ಗ್ರಾಹನ್ ಬ್ರಹ್ಮಸುತಾ ನೈತೆ ಗೃಹಾನ್ ಬ್ರಹ್ಮಸುತ ನೈತೆ ಗೃಹಾನ್ ಬ್ರಹ್ಮಸುತಾ ನೈತೆ ಗೃಹಾನ್ ಬ್ರಹ್ಮಸುತ ಆವಸನ್ ಊರ್ಧ್ವರೇತಸಃ ಯಾವಸನ್ ಊರ್ಧ್ವರೇತಸಃ ಯಾವಸನ್ ಊರ್ಧ್ವರೇತಸಃ ಯಾವಸನ್ ಊರ್ಧ್ವರೇತಸಃ. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಸನಕಾದ್ಯ ನಾರದಶ್ಚ ಸನಕಾದ್ಯ ನಾರದಶ್ಚ ರಿಭುರಂಸೋ ಅರುಣಿರ್ಯತಿಃ ರಿಭುರ್ಹಂಸೋ ಅರುಣಿರ್ಯತಿಃ ತೇ ಗೃಹಾನ್ ಬ್ರಹ್ಮಸುತಾ ನೈತೆ ಗೃಹಾನ್ ಬ್ರಹ್ಮಸುತ ಯಾವಸನ್ ಊರ್ಧ್ವರೇತಸಃ. ಯಾವಸನ್ ಊರ್ಧ್ವರೇತಸಃ. ಶ್ಲೋಕ ಓದಿ ಒಬ್ಬರಾದ್ಮೇಲೆ. ಮೈತ್ರೇಯ ಉವಾಚ ಸನಕಾದ್ಯ ನಾರದ ಚ ರುಭು ಹಂಸೋ ಅರುಣೀಯತಿಃ ನೈತೆ ಗೃಹಾನ್ ಬ್ರಹ್ಮಸುತಾ ಹಿ ಅವ್ಯ ಅವಸ ಊರ್ಧ್ವರೇತಸಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಸನಕಾದ್ಯ ನಾರದಶ್ಚ ಋಭುರ್ಹಂಸೋ ಅರುಣೀರ್ಯತಿಃ ನೈತೆ ಗೃಹಾನ್ ಬ್ರಹ್ಮಸುತಾ ಹ್ಯಾವಸನ್ನೋರ್ಧ್ವರೇತಸಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಸನಕಾದ್ಯ ನಾರದಶ್ಚ ಋಭುರ್ಹಂಸೋ ಅರುಣಿರ್ಯತಿಃ ನೈತೆ ಗೃಹಾನ್ ಬ್ರಹ್ಮಸುತ ಹ್ಯಾವಸನ್ನೂರ್ಧ್ವರೇತಸಃ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ವಾಚ ಸನಕಾದ್ಯ ನಾರದಶ್ಚ ಋಭುರ್ಹಂಸ ಅರುಣೀಯರ್ಯತಿಃ ನೈತೆ ಗ್ರಹಾನ್ ಬ್ರಹ್ಮಸುತ ಹಾವ್ಯಾಸೋನ್ನ ಊರ್ಧ್ವರೇತಸಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಮೈತ್ರೇಯರು ಹೇಳಿದರು. ಹೇಳಿದರು. ಸನಕ ಆದ್ಯಾಹ ಆದ್ಯಾಹ ಸನಕನೇ ಮೊದಲಾದವರು. ಸನಕನೇ ಮೊದಲಾದವರು. ನಾರದಃ ನಾರದರು ನಾರದರು ಚ ಮತ್ತು ರಿಭು ರಿಭು ಹಂಸಃ ಹಂಸ ಅರುಣಿಃ ಅರುಣಿ ಅರುಣಿ ಯತಿಃ ಯತಿ ಯತಿ ನ ಇಲ್ಲ ಇಲ್ಲ ಏತೆ ಇವರೆಲ್ಲರೂ ಇವರೆಲ್ಲರೂ ಗೃಹಾನ್ ಮನೆಯಲ್ಲಿ ಮನೆಯಲ್ಲಿ ಬ್ರಹ್ಮಸುತಾಹ ಬ್ರಹ್ಮನ ಮಕ್ಕಳು ಬ್ರಹ್ಮಸುತಾಹ ಬ್ರಹ್ಮನ ಮಕ್ಕಳು ಈ ಖಂಡಿತವಾಗಿಯೂ ಖಂಡಿತವಾಗಿಯೂ ಅವಸನ್ ವಾಸಿಸಿದರು. ವಾಸಿಸಿದರು. ಊರ್ಧ್ವರೇತಸಃ ಪರಿಶುದ್ಧ ಬ್ರಹ್ಮಚಾರಿಗಳಾದ. ಪರಿಶುದ್ಧ ಬ್ರಹ್ಮಚಾರಿಗಳಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಮೈತ್ರೇಯ ಮಹರ್ಷಿಗಳು ನುಡಿದರು, ಸನಕನೇ ಮೊದಲಾದ 4 ಶ್ರೇಷ್ಠ ಕುವರರು ನಾರದ, ಋಭು, ಹಂಸ, ಅರುಣಿ ಮತ್ತು ಯತಿ ಈ ಬ್ರಹ್ಮನ ಪುತ್ರರು ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ.
ಅವರು ಊರ್ಧ್ವರೇತಸರಾಗಿದ್ದರು. ನೈಷ್ಠಿಕ ಬ್ರಹ್ಮಚಾರಿಗಳು ಅಂದರೆ ಮಲಿನಗೊಳ್ಳದ ನಿರ್ಮಲ ಬ್ರಹ್ಮಚಾರಿಗಳಾಗಿದ್ದರು. ಮೈತ್ರೇಯ ಮಹರ್ಷಿಗಳು ನುಡಿದರು, ಮಹರ್ಷಿಗಳು ನುಡಿದರು, ಸನಕನೇ ಮೊದಲಾದ 4 ಶ್ರೇಷ್ಠ ಕುವರರು ಮೊದಲಾದ 4 ಶ್ರೇಷ್ಠ ಕುವರರು ನಾರದ, ರಿಭು, ಹಂಸ, ಅರುಣಿ, ಯತಿ ಮತ್ತು ಈ ಬ್ರಹ್ಮನ ಪುತ್ರರು ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ. ಅವರು ಊರ್ಧ್ವರೇತಸರಾಗಿದ್ದರು. ನೈಷ್ಠಿಕ ಬ್ರಹ್ಮಚಾರಿಗಳು ಅಂದರೆ ಮಲಿನಗೊಳ್ಳದ ನಿರ್ಮಲ ಬ್ರಹ್ಮಚಾರಿಗಳಾಗಿದ್ದರು. ಯಾರು ಓದ್ತೀರಾ? ಭಾವಾರ್ಧ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಧ. ಜಯ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮಣ ಜನನವಾದಾನದಿಂದಲೂ ಬ್ರಹ್ಮಚರ್ಯ ವ್ಯವಸ್ಥೆ ಪ್ರಚಲಿತವಾಗಿದೆ. ಜನತೆಯ ಒಂದು ಭಾಗವು, ವಿಶೇಷವಾಗಿ ಪುರುಷರು, ವಿವಾಹವನ್ನೇ ಮಾಡಿಕೊಳ್ಳಲಿಲ್ಲ. ತಮ್ಮ ವೀರ್ಯವು ಕೆಳಮುಖವಾಗಿ ಹರಿಯುವುದಕ್ಕೆ ಬಿಡದೆ ಅದನ್ನು ಮೇಲಕ್ಕೆ ಮಿದುಳಿನವರೆಗೆ ಏರಿಸುತ್ತಿದ್ದರು. ಅವರನ್ನು ಊರ್ಧ್ವರೇತಸಃ, ಮೇಲಕ್ಕೆ ಏರಿಸುವರು ಎಂದು ಕರೆಯಲಾಗುತ್ತದೆ. ವೀರ್ಯವು ಎಷ್ಟು ಮುಖ್ಯವಾದುದಂದರೆ, ಯೋಗ ಪ್ರಕ್ರಿಯೆಯ ಮೂಲಕ ವ್ಯಕ್ತಿಯು ತನ್ನ ವೀರ್ಯವನ್ನು ಮಿದುಳಿನವರೆಗೆ ಏರಿಸಬಲ್ಲನಾದರೆ ಅವನು ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲನು. ಅವನ ಸ್ಮರಣಶಕ್ತಿಯು ಬಹು ಚುರುಕಾಗಿ ಕೆಲಸ ಮಾಡುವುದು, ಆಯುಷ್ಯನ ಅವಧಿಯು ಹೆಚ್ಚುವುದು. ಅದರಿಂದಾಗಿ ಯೋಗಿಗಳು ತಮ್ಮ ತಪೋನುಷ್ಠಾನಗಳನ್ನು ಸ್ಥಿರಚಿತ್ತದಿಂದ ಮಾಡಬಹುದು. ಪರಿಪೂರ್ಣತೆಯನ್ನು ಅತ್ಯುನ್ನತ ಹಂತಕ್ಕೆ, ಆಧ್ಯಾತ್ಮಿಕ ಜಗತ್ತಿಗೆ ಕೂಡ ಮೇಲೇರಲು ಇದರಿಂದ ಸಾಧ್ಯವಾಗುತ್ತದೆ. ಈ ಜೀವನ ತತ್ವವನ್ನು ಒಪ್ಪಿಕೊಂಡ ಬ್ರಹ್ಮಚಾರಿಗಳ ಸ್ಪಷ್ಟ ಮಾದರಿಗಳು ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ. ಈ 4 ಕುಮಾರರು, ನಾರದ ಮತ್ತು ಇತರ ಕೆಲವರು. ಇಲ್ಲಿ ಬಂದಿರುವ ಮುಖ್ಯವಾದ ಮಾತು ನೈತೇ ಗೃಹಾನ್ ವಿಹಾವಸನ್, ಅವರು ಸಂಸಾರಿಗಳಾಗಿರಲಿಲ್ಲ ಎನ್ನುವುದು. ಗೃಹ ಎಂದರೆ ಮನೆ ಎಂದು, ಪತ್ನಿ ಎಂದು ಅರ್ಥ. ವಾಸ್ತವವಾಗಿ ಮನೆ ಎಂದರೆ ಹೆಂಡತಿಯೇ. ಸಂಸಾರವೆಂಬುದೊಂದು ಕೊಠಡಿಯನ್ನೋ ಒಂದು ಕಟ್ಟಡವನ್ನೋ ಹೇಳುವುದಿಲ್ಲ. ಪತ್ನಿಯೊಂದಿಗೆ ವಾಸಿಸುವನು ಸಂಸಾರಿಯಾಗಿ ಮನೆಯಲ್ಲಿರುತ್ತಾನೆ. ಸನ್ಯಾಸಿ ಅಥವಾ ಬ್ರಹ್ಮಚಾರಿಯು ಒಂದು ಕೊಠಡಿಯಲ್ಲೋ ಒಂದು ಮನೆಯಲ್ಲೋ ಇರಬಹುದು, ಆದರೆ ಸಂಸಾರಿಯಾಗಿರುವುದಿಲ್ಲ. ಸಂಸಾರದಲ್ಲಿಲ್ಲ ಎಂದರೆ ಅರ್ಥ ಅವನು ಮದುವೆ ಮಾಡಿಕೊಳ್ಳಲಿಲ್ಲ. ವೀರ್ಯವನ್ನು ವಿಸರ್ಜಿಸಬೇಕಾದ ಪ್ರಶ್ನೆಯೇ ಅವನಿಗೆ ಬರಲಿಲ್ಲ ಎಂದು. ವೀರ್ಯವಿರುವುದು ಮನೆ ಇರುವಾಗ, ಹೆಂಡತಿ ಇರುವಾಗ, ಮಕ್ಕಳನ್ನು ಪಡೆಯಬೇಕು ಉದ್ದೇಶವಿದ್ದಾಗ ವಿಸರ್ಜಿಸುವುದಕ್ಕಾಗಿ. ಇಲ್ಲವಾದರೆ ವೀರ್ಯ ವಿಸರ್ಜನೆಗೆ ಅನುಮತಿ ಇಲ್ಲ. ಈ ತತ್ವಗಳನ್ನು ಸೃಷ್ಟಿಯ ಆದಿಕಾಲದಿಂದಲೂ ಅನುಸರಿಸಲಾಗುತ್ತಿತ್ತು. ಅಂತಹ ಬ್ರಹ್ಮಚಾರಿಗಳು ಎಂದೂ ಸಂತಾನವನ್ನು ಪಡೆಯಲಿಲ್ಲ. ಬ್ರಹ್ಮದೇವನು ಮನುವಿನ ಮಗಳು ಪ್ರಸೂತಿಯಿಂದ ವಂಶವನ್ನು ಬೆಳೆಸಿಕೊಂಡುದರ ವರ್ಣನೆಯನ್ನು ಈ ಕಥನವು ಆಗಲೇ ಕೊಟ್ಟಿದೆ. ಪ್ರಸೂತಿಯ ಮಗಳು ದಾಕ್ಷಾಯಿಣಿ ಅಥವಾ ಸತೀದೇವಿ ದಕ್ಷಯಜ್ಞನ ಕಥೆಯನ್ನು ಹೇಳಿರುವುದು ಆಕೆ ಸಂಬಂಧವಾಗಿಯೇ. ಈಗ ಮೈತ್ರೇಯರು ಬ್ರಹ್ಮನ ಪುತ್ರ ಸಂತಾನದ ವಿಷಯವಾಗಿ ವಿವರಿಸುತ್ತಿದ್ದಾರೆ. ಬ್ರಹ್ಮನ ಪುತ್ರರಲ್ಲಿ ಸನಕ ಮತ್ತು ನಾರದರೇ ಆದಿಯಾದ ಬ್ರಹ್ಮಚಾರಿ ಪುತ್ರರು ಮದುವೆಯನ್ನೇ ಮಾಡಿಕೊಳ್ಳಲಿಲ್ಲ. ಅದರಿಂದ ಅವರ ವಂಶಿಕರ ಇತಿಹಾಸವನ್ನು ನಿರೂಪಿಸುವ ಪ್ರಶ್ನೆಯೇ ಹೇಳುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈಗ ಹೊಸ ಅಧ್ಯಾಯ. ಇವತ್ತಿನಿಂದ ಧ್ರುವ ಮಹಾರಾಜರ ಚರಿತ್ರೆ ಆರಂಭಿಸ್ತಾ ಇದ್ದೇನೆ. ಸೊ ಗೃಹತ್ಯಾಗಿ ಧ್ರುವ ಮಹಾರಾಜನ ಅರಣ್ಯ ಪ್ರವೇಶ ಈ ಅಧ್ಯಾಯದ ಹೆಡಿಂಗ್ಸ್.
ಸೊ ಇವತ್ತಿನ ಶ್ಲೋಕ ಮೈತ್ರೇಯ ಮಹರ್ಷಿಗಳು ನುಡಿದರು, ಸನಕನೇ ಮೊದಲಾದ 4 ಶ್ರೇಷ್ಠ ಕುವರರು, ನಾರದ, ರಿಭು, ಹಂಸ, ಅರುಣಿ ಮತ್ತು ಯತಿ, ಈ ಬ್ರಹ್ಮನ ಪುತ್ರರು ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ. ಅವರು ಊರ್ಧ್ವ ರೇತರಾಗಿದ್ದರು. ನೈಷ್ಠಿಕ ಬ್ರಹ್ಮಚಾರಿಗಳು, ಅಂದರೆ ಮಲಿನಗೊಳ್ಳದ ನಿರ್ಮಲ ಬ್ರಹ್ಮಚಾರಿಗಳಾಗಿದ್ದರು. ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಈ ತರ ಇಲ್ಲಿ ನೈಷ್ಠಿಕ ಬ್ರಹ್ಮಚಾರಿಗಳು ಅಂತ ಹೇಳ್ತಾ ಇರೋದು. ಇದು ನಮ್ಮ ಧರ್ಮ, ವರ್ಣಾಶ್ರಮ ಧರ್ಮ. ಸೊ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ 4 ಗುಣಗಳ ಪ್ರಭಾವದಿಂದ ಸಾಮಾಜಿಕ ವಿಭಾಗಗಳಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಈ 4 ವಿಭಾಗಗಳು ಇದು ಭಗವಂತನೇ ಸೃಷ್ಟಿ ಮಾಡಿ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶ. ಸೊ ಹಾಗೆ ಭಗವಂತನು ಮಾಡಿರೋ ವಿಧಾನವೇ ಇದು. ಸೊ ಈ ಬ್ರಹ್ಮಚಾರ್ಯ ವಿಧಾನ ಹೇಳ್ತಾ ಇದ್ದಾರೆ. ಇದು ಈ ಭೌತಿಕ ಜಗತ್ತಿನಲ್ಲಿ ಇದು ಇದೆ. ಆಧ್ಯಾತ್ಮಿಕ ಜಗತ್ತು ಬೇರೆ, ವೈಕುಂಠ ಲೋಕ ಬೇರೆ. ಅಲ್ಲಿ ಈ ರೀತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೂಡ ಇಲ್ಲ. ಅಲ್ಲೆಲ್ಲರೂ ಕೂಡ ಪರಮಹಂಸರು. ಆ ವರ್ಣದ ವಿಭಾಗ ಇಲ್ಲ ಅಲ್ಲಿ. ಅದೇ ರೀತಿ ಆಶ್ರಮದ ಇದು ಕೂಡ ಅಲ್ಲಿ ಅಗತ್ಯ ಇಲ್ಲ. ಈ ರೀತಿಯ ಒಂದು ಕಟ್ಟುನಿಟ್ಟಾದ ನಿಯಮಗಳು. ಆಮೇಲೆ ಆ ನಿಯಮಗಳ ಉದ್ದೇಶ ಇದೆ. ಇಲ್ಲಿ ಜಗತ್ತಿನಲ್ಲಿ ಉದ್ದೇಶ ಇದೆ, ನಾವು ಪವಿತ್ರರಾಗಿ ಮತ್ತೆ ನಮ್ಮ ಕೃಷ್ಣ ಪ್ರಜ್ಞೆಯನ್ನು ಪಡಿಬೇಕು. ನಾವು ಅದೇ ಕೃಷ್ಣ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಕೃಷ್ಣ ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೂ ಕೃಷ್ಣನಿಗಿರುವ ನಿತ್ಯ ಸಂಬಂಧ ಗೊತ್ತಿಲ್ಲ ನನಗೆ. ಆದರೆ ಅದನ್ನು ನಾನು ಮಾನವ ಜನ್ಮದಲ್ಲಿ ಪಡಿಬಹುದು. ಸೊ ಇದಕ್ಕೆ ನನಗೆ ಅನುಕೂಲ ಮಾಡಲಿಕ್ಕೆ ಭಗವಂತನು ಈ ತರ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ನಮಗೆ ಭೌತಿಕ ಜಗತ್ತಿನಲ್ಲಿ ಈ ಆಧ್ಯಾತ್ಮಿಕ ವಿಭಾಗ ಒಂದು 100 ವರ್ಷ ನಮ್ಮ ಜೀವನ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 25 ವರ್ಷ ಅಂತ ಆ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸ್ತಾರೆ. ಮೊದಲು 25 ವರ್ಷ ಬ್ರಹ್ಮಚರ್ಯ, ನಂತರ 25 ವರ್ಷ ಗೃಹಸ್ಥ, ಮೂರನೇ 25 ವರ್ಷ ವಾನಪ್ರಸ್ಥ, ಕೊನೆಯ 25 ವರ್ಷ ಸನ್ಯಾಸ. ಹಾಗೆ ನಾವು ಹೇಳ್ತಾರೆ. ಆಮೇಲೆ ಇಲ್ಲಿ ಶ್ರೀಲ ಪ್ರಭುಪಾದರು ಒಂದು ಸೆಕ್ಷನ್ ಆಫ್ ದ ಪಾಪ್ಯುಲೇಷನ್, ಒಂದು ಜನಸಂಖ್ಯೆಯ ಒಂದು ಭಾಗ ಅಂತ ಹೇಳ್ತಾರೆ. ಅದರಲ್ಲೂ ಎಸ್ಪೆಷಲಿ ಮೇಲ್. ಸೊ ಈ ಗಂಡು ದೇಹದಲ್ಲಿ ನಮಗೆ ಜನ್ಮ ಆಗಿರೋ ಬದ್ಧ ಜೀವಿಗಳಿಗೆ ಇದು ಇದು ಈ ತರ ಒಂದು ಇದು ಇದಾಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಆದ್ರೆ ನಾನು ನೋಡ್ತಾ ಇದ್ದಿದ್ದು ಎಸ್ಪೆಷಲಿ ಮೇಲ್. ಸೊ ಅಂದ್ರೆ ಹೆಂಗಸರು ಕೂಡ ಮಾಡ್ಬೋದು ಅಂತ ಒಂಥರ ಅನ್ಸುತ್ತೆ. ಆದ್ರೆ ಸಾಮಾನ್ಯವಾಗಿಲ್ಲ. ಯಾಕಂದ್ರೆ ವೈದಿಕ ಇದರಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿ ಮತ್ತೆ ಅವರ ಇದು ಅಬಲ ಒಂದು ರೀತಿಯಲ್ಲಿ ಹೇಳೋದು. ಸೊ ಹಾಗೆ ಸಂಸ್ಕೃತ ಪದವೇ ಇದೆ, ದೈಹಿಕ ಬಲ. ಸೊ ಹಾಗೆ ಅದರ ಇದಾಗಿ ಅವರಿಗೆ ಬೇರೆ ರೀತಿಯ ಕ್ರಮವೇ ಇದೆ. ಆತರ ಇಷ್ಟು ಕಟ್ಟುನಿಟ್ಟಾಗಿ ಈ ರೀತಿಯ ಅಭ್ಯಾಸ ಮಾಡೋ ಅಗತ್ಯ ಅಷ್ಟು ಇರೋದಿಲ್ಲ. ಆದ್ರೆ ಪರಿಪೂರ್ಣತೆ ಎಲ್ಲರೂ ಕೂಡ ಪಡಿಬಹುದು. ಆತರ ಏನು ಯಾರಿಗೂ ಅದು ಇದಿಲ್ಲ, ಅಡಚಣೆ ಇಲ್ಲ. ಭಕ್ತಿಯೇ ಹಾಯಿತುಕಿ ಅಪ್ರತಿಹತ. ಇದು ಯಾವುದು ಕೂಡ ನಿಲ್ಸಕ್ಕಾಗೋದಿಲ್ಲ, ಏನು ಅಡಚಣೆ ಇಲ್ಲ. ಸ್ಟಿಲ್ ಎನಿವೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಗಂಡು ದೇಹ ಪುರುಷರಿಗೆ, ಪುರುಷ ದೇಹ ಪಡೆದವರಿಗೆ ಈ ತರ ಬ್ರಹ್ಮಚರ್ಯ ಇದು ಮೊದಲಿನಿಂದಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಹೇಳ್ತಾ ಇರೋದು ಆ ವೀರ್ಯವನ್ನು ಅದನ್ನ ನಾವು ಅದನ್ನ ನಿಯಂತ್ರಿಸಿದ್ರೆ ಅದು ಮೇಲೆ ಇರುತ್ತೆ. ಇಲ್ಲಾಂದ್ರೆ ಸಹಜವಾಗಿ ಅದು ಕೆಳಗೆ ಹೋಗೋದಕ್ಕೆ, ಮೈಥುನ ಆನಂದವನ್ನು ಅನುಭವಿಸಲಿಕ್ಕೆ
ಅದು ಅದರ ವಿಸರ್ಜನೆ ಆಗುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಅದನ್ನೇನಾದ್ರೂ ನಾವು ನಿಯಂತ್ರಿಸಿದ್ರೆ, ಇದು ಇವತ್ತಿನ ಆಧುನಿಕ ವಿಜ್ಞಾನಿಗಳಿಗೆ ಗೊತ್ತಿಲ್ಲ, ಈ ವಿಜ್ಞಾನ ಗೊತ್ತಿಲ್ಲ ಅವ್ರಿಗೆ. ಅವ್ರು ಎಂಕರೇಜ್ ಮಾಡ್ತಾರೆ, ನೀವು ನೋಡಿ ಇನ್ನ ಬೇಕಾದ್ರೆ ಎಷ್ಟೆಷ್ಟು ನೋಡಿ ಯೂಟ್ಯೂಬ್ ವಿಡಿಯೋಗಳಿದೆ, ಇನ್ನೊಂದಿದೆ, ಅವರ ವಿಜ್ಞಾನ ಪುಸ್ತಕಗಳಿದೆ, ಅದೆಲ್ಲ ಅವರು ಇಲ್ಲ ಅದಿರೋದು ಅದನ್ನ ನೀವು ಆನಂದಿಸ್ಲಿಕ್ಕೆ ಇರೋದು. ಅವ್ರಿಗೆ ಇದು ಅರ್ಥ ಆಗಿಲ್ಲ, ಅವ್ರಿಗೆ ಆಧ್ಯಾತ್ಮಿಕ ಪರಿಕಲ್ಪನೆ ಇಲ್ಲ, ಅವ್ರಿಗೆ ನಾವು ಆತ್ಮ, ನಾವು ದೇಹ ಅಲ್ಲ ಅಂತ ಪ್ರಜ್ಞೆ ಇಲ್ಲ ಅವ್ರಿಗೆ. ಸೊ ಅವ್ರಿಗೆ ಎಷ್ಟಿದ್ರು ಈ ಜಡದೃಷ್ಟಿ, ಸೊ ದೇಹದ ಸುಖ ಅಷ್ಟೇ ಅವ್ರಿಗೆ ಅನುಭವ. ಬಟ್ ನೀವೇ ಇಲ್ಲಿ ನಮಗೆ ವೇದಶಾಸ್ತ್ರ ನಮಗೆ ಈ ಸರ ಮೋಸ ಮಾಡ್ತಾ ಇಲ್ಲ, ನಮಗೆ ವಂಚನೆ ಮಾಡ್ತಾ ಇಲ್ಲ, ನಮಗೆ ನಿಜವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಸೊ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅಂದ್ರೆ ಅದನ್ನ ನಿಯಂತ್ರಿಸಿದ್ರೆ ನಮಗೆ ಅಷ್ಟು ಒಂದು ಶಕ್ತಿ ಆಧ್ಯಾತ್ಮಿಕ ತಪಸ್ಸು ಮಾಡೋ ಒಂದು ಶಕ್ತಿ ಸಿಗುತ್ತೆ. ಆಮೇಲೆ ನೆನಪು ಶಕ್ತಿ ಕೂಡ, ಮೆಮೊರಿ ನಮ್ಗೆ ಕಲಿಯುಗದಲ್ಲಿ ಮೆಮೊರಿನೇ ಇಲ್ಲ ನಮ್ಗೆ. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ ಮಂದಾಸು ಮಂದ ಮತಯೋ ಮಂದಭಾಗ್ಯ ಉಪಾದತ. ಸೊ ಅದ್ರ ಹೇಳ್ತಾ ಇದ್ರೆ ಈ ತರ ಅಭ್ಯಾಸ ಮಾಡಿದರೆ ವೀರ್ಯನ್ನು ತಡೆದಿಟ್ಟುವನ್ನು ನಿಗ್ರಹಿಸುವ ಅಭ್ಯಾಸ ಮಾಡಿದ್ರೆ ಅದು ಮೆದುಳಿನ ಅಲ್ಲಿ ಇದಕ್ಕೆ ಹೋಗಿ ಇದನ್ನ ಕಂಡುಹಿಡಿಬೇಕಷ್ಟೇ, ರಿಸರ್ಚ್ ಮಾಡಿ ಇವರು ಆಧುನಿಕ ವಿಜ್ಞಾನಿಗಳು. ಬಟ್ ನಾವು ಅವ್ರ ಮೇಲೆ ಅವಲಂಬಿಸಿಲ್ಲ, ನಾವು ವೈದಿಕ ಜ್ಞಾನದಿಂದ ನಾವು ಇದನ್ನು ಸ್ವೀಕರಿಸೋಣ. ಇಲ್ಲಿ ಹೇಳ್ತಾ ಇರೋದು ಅದು ಅಷ್ಟು ನಿರ್ಮಲ ಮಾಡುತ್ತೆ. ಅದರಿಂದ ಅವರ ದೃಷ್ಟಿ ಆಧ್ಯಾತ್ಮಿಕ ಚಟುವಟಿಕೆಗಳ ತೊಡುವ ಒಂದು ದೃಢ ನಿಶ್ಚಯ, ಡಿಟರ್ಮಿನೇಷನ್, ಅದೆಲ್ಲ ಕೂಡ ತಪಸ್ ಆಚರಣೆ ಮಾಡೋ ಒಂದು ಶಕ್ತಿ ಅದೆಲ್ಲವೂ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಅದರಿಂದ ಅವರು ಪರಿಪೂರ್ಣ ಹಂತವನ್ನು ಪಡಿಬಹುದು, ವೈಕುಂಠ ಜಗತ್ತು ಕೂಡ ಪಡಿಬಹುದು. ಸೊ ಇಲ್ಲಿ ಅವರ ಉದಾಹರಣೆ ಇಲ್ಲಿ ಹೇಳ್ತಾ ಇರೋದು ಸನಕ ಸನಾತನ ಸನಂದನ ಸನತ್ ಕುಮಾರ ನಾರದ. ಅವ್ರ ಬಗ್ಗೆ ಗೊತ್ತು ನಮ್ಗೆ. ಸನಕ ಸನಾತನ ಸನಂದನ ಸನತ್ ಕುಮಾರ ಅವರು ಹುಟ್ಟಿದಾಗ ಬ್ರಹ್ಮದೇವರು ಅವ್ರಿಗೆ ಆದೇಶ ಕೊಟ್ಟಿದ್ದು, ಯಾಕಂದ್ರೆ ಬ್ರಹ್ಮದೇವರ ದೊಡ್ಡ ಕರ್ತವ್ಯ ಮತ್ತೆ ವಿಶ್ವವನ್ನು ಎಲ್ಲ ಜನರು ಮತ್ತೆ ಎಲ್ಲ ಹುಟ್ಟಿ ಅವರು ಮತ್ತೆ ಅವ್ರಿಗೆ ನಮಗೆ ಅವಕಾಶ ಸಿಗ್ಬೇಕು ಅಂತ ಪಾಪ್ಯುಲೇಷನ್ ಹೆಚ್ಚು ಮಾಡಕ್ಕೆ. ಸೊ ಸನಕ ಸನಾತನ ಸನಂದನ ಸನತ್ ಕುಮಾರ ಅವರು 4 ಕುಮಾರರು ಕೂಡ ಅವ್ರು ಅದೇ ಆದೇಶ ಕೊಟ್ಟದ್ದು. ತಂದೆಯಾಗಿ ಅವ್ರ ಆದೇಶ ಕೊಟ್ಟದ್ದು ಅವ್ರ ಮಕ್ಕಳಿಗೆ, ನೀವು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ ನೀವು ಪೀಳಿಗೆಯನ್ನು ಸೃಷ್ಟಿ ಮಾಡಿ. ಆದ್ರೆ ಹೇಳ್ತಾರೆ ಸನಕ ಸನಾತನ ಸನಂದನ ಸನತ್ ಕುಮಾರ ಅವರು ತಿರಸ್ಕರಿಸಿದಂದ್ರೆ ಅವರು ಈ ಆಧ್ಯಾತ್ಮಿಕ ದೃಷ್ಟಿ ಇಂದ ಅವರು ಸೊ ಆಧ್ಯಾತ್ಮಿಕ ದೃಷ್ಟಿಯಿಂದ ಆಧ್ಯಾತ್ಮಿಕ ಇದರಲ್ಲಿ ಅವರು ಅಷ್ಟು ಉನ್ನತಿಯನ್ನು ಪಡೆದಿದ್ರು ಅವರು. ಹಾಗಾಗಿ ಅವರು ಯಾಕೆ ಸಮಯ ವ್ಯರ್ಥ ಅಂತ ಅವರು ನೇರವಾಗಿ ಅಂದ್ರೆ ಅವರು ಅಲ್ಲಿಂದನೇ ಅವರು ಸಂಪೂರ್ಣ ಆಧ್ಯಾತ್ಮಿಕ ಜೀವನದಲ್ಲಿ ಮಗ್ನರಾದರು. ಸೊ ಒಂದು ರೀತಿ ಅವರ ತಂದೆಯಾದ ಆದೇಶವನ್ನು ಉಲ್ಲಂಘನೆ, ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ, ಕೃಷ್ಣ ಪ್ರಜ್ಞೆಯ ದೃಷ್ಟಿಯಿಂದ. ಸೊ ಹಾಗಾಗಿರೋದ್ರಿಂದ ಅವರಿಗೆ ಅದು ಏನ್ ಹೇಳ್ತಾರೆ, ಅದು ಅಪರಾಧ ಆಗ್ಲಿಲ್ಲ. ಇಲ್ಲ ಬ್ರಹ್ಮನ ಮಾತು ಯಾರು ಕೇಳಿಲ್ಲ ಅಂದ್ರೆ ಅದು ಅಪರಾಧ ಆಗ್ಬಿಡುತ್ತೆ. ಆದರೆ ಅವರು ಆಧ್ಯಾತ್ಮಿಕ ಉದ್ದೇಶದಿಂದ ಮಾಡಿದ್ರಿಂದ, ಕೃಷ್ಣ ಪ್ರಜ್ಞೆ, ಸೊ ಅದರ ಉದ್ದೇಶದಿಂದ ಮಾಡಿದ್ರಿಂದ ಅದೇನೋ ಅದು ತೀವ್ರವಾಗಿ ಇದಾಗ್ಲಿಲ್ಲ. ಅದು ಇನ್ನ ಅವರ ಒಂದು ಗುಣಗಾನ, ಅವರ ಮಹಿಮೆ ಅದರಿಂದ ಹೆಚ್ಚಾಯ್ತು ಅಷ್ಟೇ. ಆ ರೀತಿ ಸನಕ ಸನಾತನ ಸನಂದನ ಸತ್ಕುಮಾರ ಬ್ರಹ್ಮದೇವರಿಗೂ ತಾತ್ಕಾಲಿಕವಾಗಿ ನಾವು ಕೇಳೋದು ಒಂದು ಅವ್ರ ಕೋಪ ಬಂದು ಅವ್ರಿಗೆ ಗೊತ್ತು, ಅವ್ರಿಗೆ ಇದು ಅವ್ರು ಹೇಳ್ತಾ ಇರೋ ತಪ್ಪೇನಲ್ಲ ಅಂತ. ಆದ್ರೂ ಕೂಡ ಸಹಜ, ಒಂದು ಹಿರಿಯ ಭಕ್ತಿ ಕೇಳಿಲ್ಲ ಅಂದ್ರೆ ವ್ಯಕ್ತವಾಗುತ್ತೆ ಕೋಪ. ಸೊ ಹಾಗೆ ಆ ಕೋಪ ಅವರು ತಡೆದಿಟ್ರು ಕೂಡ ಆ ಕೋಪ ಒಂದು ರುದ್ರನ ರೂಪದಲ್ಲಿ, ರುದ್ರನ ಜನ್ಮ, ಶಿವನ ಜನ್ಮ ಆಗುತ್ತೆ. ಸೊ ಇದು ಸನಕ ಸನಾತನ ಸನಂದನ ಸನತ್ ಕುಮಾರ್ ಅವರ ಚರಿತ್ರೆ, ಅವರ ಜನ್ಮದ ಚರಿತ್ರೆ. ಸೊ ಅವರು ಹೇಳ್ತಾರೆ, ಅವ್ರು ಈಗಲೂ ಕೂಡ ಅವ್ರು ಹೇಗೆ ಅವರ ಬ್ರಹ್ಮಚರ್ಯ ಪಾಲನೆ ಮತ್ತೆ ಅವರ ಅಭ್ಯಾಸ, ಅವರ ಭಗವಂತನ ಕೃಪೆ ಅವ್ರಿಗೆ ಹೇಗೆ ಸಿಕ್ಕಿದೆ ಅಂದ್ರೆ, ಅವರು ಆ ರೀತಿ ಒಂದು ಬಾಲ್ಯ ದೇಹದ ರೂಪದಲ್ಲೇ ಕಾಣಿಸ್ಕೊಳ್ತಾರೆ. ನಮ್ಗೆ ಅನ್ಸುತ್ತೆ ಸನಕ ಸನಾತನ ಸನಂದನ ಸನತ್ ಕುಮಾರ್ ಅಂದ್ರೆ ತುಂಬಾ ಹಿಂದೆಯವರು, ಎಲ್ಲರಿಗಿಂತ ಮೊದಲು ಶಿವನಿಗಿಂತನೂ
ಅವರು ಆ ತರ ಏಜ್ ವೈಸ್ ಈ ತರ ನೋಡಿದ್ರೆ ನಾವು ನಾರದರ್ಕಿಂತ ತರ ಅವರ ಜನ್ಮ ಯಾವಾಗ್ಲೂ ಆದದ್ದು, ಅವರ ಎಷ್ಟು ವಯಸ್ಸಾಗಿರ್ಬೇಕು, ಎಷ್ಟು ಅವ್ರಿಗೆ ತರ ಎಲ್ಲ ಕೂದಲುಗಳು ಇದು ಅದು ಬಿಳಿ ಇದು ಎಲ್ಲ ಆಗಿರ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಆ ತರ ಇಲ್ಲ. ಹೇಳ್ತಾರೆ ಅವರು ಚಿಕ್ಕ ಮಕ್ಕಳು ಹೇಗಿರುತ್ತೆ ಅವರು ತುಂಬಾ ಮುದ್ದಾಗಿ ತುಂಬಾ ಎಷ್ಟು ಒಂದು ಇದಾಗಿರ್ತಾರೆ, ಆ ರೀತಿಯಲ್ಲಿ ಅವರು ಕುಮಾರರಿದ್ದಾರೆ. ಅವರು ಕುಮಾರ ದೇಹನೂ ಕೂಡ ಅವರು ಅದೇ ರೀತಿ ಭೌತಿಕ ಜಗತ್ತಾದ್ರೂ ಕೂಡ ಅದೇ ರೀತಿ ದೇಹವನ್ನು ಪಡ್ಕೊಂಡಿದ್ದಾರೆ ಅಂತ. ಯಾರು? ಕುಮಾರ, ಸನಕ ಸನತನ ಸನಂದನ ಸನತ್ ಕುಮಾರ. ಸೊ ಅವ್ರ ಜೊತೆಗೆ ಇಲ್ಲಿ ನಾರದರ ವಿವರಣೆ ಕೂಡ ಇದೆ. ನಾರದರು ಅವರು ಗೊತ್ತು ನಮ್ಗೆ, ಅವರು ಕೂಡ ನೈಷ್ಠಿಕ ಬ್ರಹ್ಮಚಾರಿ. ಸೊ ಸೊ ಶಿಲ ಪ್ರಭುಪಾದರು ಒಂದ್ಸಲ ಇವರು ಈ ತರ ಹೇಳ್ತಾರೆ. ಯಾರು? 12 ಜನ ಮಹಾಜನರು, 12 ಜನ ಮಹಾಜನರು, ಅವರಿಂದ ನಮಗೆ ಈ ಆಧ್ಯಾತ್ಮಿಕ ಮಾರ್ಗದರ್ಶನ ಸಿಗುತ್ತೆ. ಈ ಭಾಗವತದಲ್ಲಿ 12 ಜನ ಮಹಾಜನರು ಬರ್ತಾರೆ. ಸೊ ಅದರ ಪಟ್ಟಿಯಲ್ಲಿ ಪ್ರಭುಪಾದರು ಹೇಳ್ತಾರೆ, ಅದ್ರಲ್ಲಿ ಕೆಲವು ಜನ ಬ್ರಹ್ಮಚಾರಿಗಳು, ಕೆಲವು ಜನ ಗೃಹಸ್ಥರು. ಸೊ ಆತರ ಬ್ರಹ್ಮಚಾರಿ ಪಟ್ಟಿಯಲ್ಲಿ ಯಾರ್ಯಾರು ಬರ್ತಾರೆ? ನಾರದರು, ಸ್ವಯಂಭೂ ನಾರದ ಶಂಭು. ಸ್ವಯಂಭೂ ಗೃಹಸ್ಥರು ಬ್ರಹ್ಮದೇವರು, ನಾರದ ಬ್ರಹ್ಮಚಾರಿ, ಶಂಭು ಗೃಹಸ್ಥರು ಯಾರು? ಶಿವ. ಸ್ವಯಂಭೂ ನಾರದ ಶಂಭು, ಪ್ರಹ್ಲಾದ ಜನಕ, ಅದ್ರ ಮುಂಚೆ ಕುಮಾರ ಕಪಿಲ ಮನು. ಕುಮಾರ ಕಪಿಲ ಮನು ಅಂದ್ರೆ ಕುಮಾರರು, ಈ ನಾಲ್ವರು ಕುಮಾರರು. ಕಪಿಲ ದೇವ ಭಗವಂತನ ಅವತಾರ, ದೇವಹೂತಿ ಪುತ್ರ ಕಪಿಲ. ಸೊ ಅವರು ಕೂಡ ಬ್ರಹ್ಮಚಾರಿ, ಅವ್ರಿಗೂ ನೈಷ್ಠಿಕ ಬ್ರಹ್ಮಚಾರಿ. ಕುಮಾರ ಕಪಿಲ ಮನು ಸ್ವಯಂಭುವ ಮನು, ಅವ್ರ ಗೃಹಸ್ಥರು. ಅವರು ಕುಮಾರ ಕಪಿಲ ಮನು. ಪ್ರಹ್ಲಾದ ಜನಕ ಭೀಷ್ಮ. ಪ್ರಹ್ಲಾದರು ಅವರು ಗೃಹಸ್ಥರು, ಜನಕ ಮಹಾರಾಜ ಗೃಹಸ್ಥರು, ಭೀಷ್ಮ ಪಿತಾಮಹ ಬ್ರಹ್ಮಚಾರಿ. ಭೀಷ್ಮ ಪಿತಾಮಹ ಕೂಡ ನೈಷ್ಠಿಕ ಬ್ರಹ್ಮಚಾರಿ. ಸೊ ಪ್ರಹ್ಲಾದ ಜನಕ ಭೀಷ್ಮ. ಬಲಿ ವೈಯಾಸಕಿ ವಯಂ. ಬಲಿ ಮಹಾರಾಜರು ಅವರು ಗೃಹಸ್ಥರು. ವಯಾಸಕಿ ಅಂದ್ರೆ ಶುಕದೇವ್ ಗೋಸ್ವಾಮಿ. ಸೊ ನಮ್ಮ ಈ ಭಾಗವತವನ್ನು ಹೇಳ್ತಾ ಇರುವ ವೇದವ್ಯಾಸರ ಪುತ್ರರಾದ ಶುಕದೇವ್ ಗೋಸ್ವಾಮಿ. ಸೊ ಶುಕದೇವ್ ಗೋಸ್ವಾಮಿ ಕೂಡ ಬಗ್ಗೆ ನಮ್ಗೆ ನಾವು ಓದಿದ್ದೇವಾಗ್ಲೇ. ಅವರು ಅವ್ರ ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇ ಅವರು ಹೊರಗೆ ಬರ್ಲಿಕ್ಕೆ ಅವರು ಇಚ್ಛೆ ಪಡ್ಲಿಲ್ಲ. ಯಾಕಂದ್ರೆ ಅವರು ಹೊರಗೆ ಹುಟ್ಟಿ ಬಂದ್ರೆ ತಕ್ಷಣವೇ ಈ ಭಗವಂತನ ಈ ಭ್ರಾಂತಿ ಶಕ್ತಿ ಮಾಯೆ ನನ್ನ ಹಿಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಹೊರಗೆ ಬರ್ಲಿಕ್ಕೆ ಅವರು ಕಷ್ಟ ಇದೆ, ತುಂಬಾ ಕಷ್ಟ ಇದೆ ತಾಯಿಯ ಗರ್ಭದಲ್ಲಿ. ಇರ್ಲಿ, ತೊಂದರೆ ಇಲ್ಲ, ಅಟ್ಲೀಸ್ಟ್ ಇಲ್ಲಿ ಒಂದು ಕೃಷ್ಣ ಪ್ರಜ್ಞೆ ಇದೆ ನನಗೆ, ನಾನು ಕೃಷ್ಣನ ಸೇವಕ, ಒಂದ್ ರೀತಿ ಅವರು ಬ್ರಹ್ಮನ ಇದ್ರಲ್ಲಿ ಇದ್ರು ಕೂಡ ಅಂತ ಕೇಳ್ತೇವೆ. ಬಟ್ ನೀವೇ ಅವರು ಮೂಲತಃ ಅವರು ಕೃಷ್ಣ ಪ್ರಜ್ಞೆ ಇರೋರು. ತಾತ್ಕಾಲಿಕವಾಗಿ ಏನಾದರೂ ಇದಿರ್ಬೋದು ಅಷ್ಟೇ, ಇಲ್ಲಾಂದ್ರೆ ಅವರು ಮೂಲತಃ ಕೃಷ್ಣ ಪ್ರಜ್ಞೆ ಇದ್ದಾರೆ. ಸೊ ಶುಕದೇವ್ ಗೋಸ್ವಾಮಿ ಶುಕಮುನಿಗಳು ಕೃಷ್ಣನೇ ದ್ವಾರಕೆಯಿಂದ ಬಂದು ಇವರು ಯಾರು ವೇದವ್ಯಾಸ ಕರೆದು ಕೃಷ್ಣನೇ ಆಶ್ವಾಸನೆ ಕೊಟ್ಟಿದ್ದು, ನನ್ನ ಮಾಯೆ ನಿನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಆಶ್ವಾಸನೆ ಮೇಲೆ ಅವರು ತಾಯಿಯ ಗರ್ಭದಿಂದ ಹೊರಗೆ. ಸೊ ಅವರು ಕೂಡ ಮೊದಲಿಂದ ನೈಷ್ಠಿಕ ಬ್ರಹ್ಮಚಾರಿ. ಸೊ ಪ್ರಹ್ಲಾದ ಜನಕ ಭೀಷ್ಮ ಬಲಿ ವೈಯಾಸಕಿ ವಯಂ. ಮತ್ತೆ ಯಮರಾಜರು ಗೃಹಸ್ಥರು. 4 ಕುಮಾರರಿದ್ದಾರೆ, ಸನಕ ಸನಂದನ. ಹರೇ ಕೃಷ್ಣ ಮಾತಾಜಿ. 4 ಕುಮಾರರು ಅವ್ರು ಇದ್ದಾರೆ. ಅವರು ಕುಮಾರ ಕಪಿಲಮನು ಅವರು ಕೂಡ ಅನಿಷ್ಠರಿದ್ದಾರೆ. ಸೊ ಇಲ್ಲಿ ನೋಡಿದ್ದು ಇವರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ, ಇವರೆಲ್ಲ ಅಷ್ಟು ತೀವ್ರ ಅಭ್ಯಾಸ ಮತ್ತೆ ಅಷ್ಟು ಆ ಧರ್ಮದ ಪಾಲನೆಯಲ್ಲಿ ನೆಲೆಸಿದ್ದಾರೆ. ಏನು ಒಂದು ಯಾವಾಗಲೂ ಒಂದು ವಂಚನೆ ಇಲ್ಲ. ಸೊ ಹೇಳೋದು ಇಲ್ಲ ಅಂದ್ರೆ ಬ್ರಹ್ಮಚಾರಿ, ಇಲ್ಲಾಂದ್ರೆ ಮಿಥ್ಯಾಚಾರಿ ಅಂತ ಕೂಡ ಹೇಳ್ತೇವೆ. ಸೊ ಆದ್ರೆ ಇಲ್ಲಿ ಅವರು ಅಷ್ಟು ಯಾವತ್ತು ಅದು ಎಂದಿಗೂ ಇಲ್ವೇ ಇಲ್ಲ. ಅದೇ ರೀತಿಯಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ. ಇವಾಗ ನಮ್ಮ ಗುರುಷ್ಯ ಪರಂಪರೆಯಲ್ಲೂ ಕೂಡ ಎಲ್ಲ ನಾವು ಎಷ್ಟು ಜನ ನೋಡ್ತೇವೆ, ಮಧ್ವಾಚಾರ್ಯರು ಈ ರೀತಿ ಎಲ್ಲ ನೋಡ್ತೇವೆ. ಎಷ್ಟೆಷ್ಟು ಎಲ್ಲರೂ ಕೂಡ ಅವರೆಲ್ಲ ನೈಷ್ಠಿಕ ಬ್ರಹ್ಮಚಾರಿಗಳೇ. ಅವರೆಲ್ಲ ನೋಡಿದ್ರೆ ನಾವು ಶಿಲ ಪ್ರಭುಪಾದ ಗುರುಗಳು ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಅವರು ಕೂಡ ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದ್ರು, ಮತ್ತೆ ಅವರು ಸನ್ಯಾಸಿಯಾದರು. ಶಿಲ ಪ್ರಭುಪಾದ ಇದು ಅವ್ರು ನೇರವಾಗಿ ಅದ್ರ ಮೊದಲಿಂದ ಇದ್ದಾರೆ, ಇಲ್ಲ ಮತ್ತೆ ಯಾರು ತಗೊಂಡಿದ್ದಾರೆ. ಸೊ ಸಾಮಾನ್ಯವಾಗಿ ಈ ತರ ಆಚಾರ್ಯರು, ಈ ತರ ಶುದ್ಧ ಭಕ್ತರು ಭಗವಂತನ ಒಂದು
ಭಗವಂತನ ಒಂದು ಮಾರ್ಗದರ್ಶನದಿಂದ ಅವರ ಜೀವನ. ಒಬ್ಬೊಬ್ಬರು ನೇರವಾಗಿ ಇತರ ಅಭ್ಯಾಸದಲ್ಲಿರ್ಬೋದು, ಇಲ್ಲ ಅಂದ್ರೆ ಕೆಲವರು ಅವರು ಆ ಹಂತಗಳನ್ನು ಪ್ರವೇಶಿಸಿ ಮತ್ತೆ ಅವರು ಸನ್ಯಾಸದ ಮೂಲ ಧರ್ಮಕ್ಕೆ ಬರೋ ರೀತಿಯಲ್ಲಿ ಇರ್ಬೋದು. ಸೊ ಏನಿವೆ, ಸೊ ಹೀಗೆ ಇದರ ಪಾಲನೆ ಇದೆ, ಇದರ ಬ್ರಹ್ಮಚರ್ಯ ಪಾಲನೆ ಇದೆ, ಮತ್ತೆ ಇದರ ಮಹತ್ವ ನಮ್ಗೆ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. ಆಮೇಲೆ ಶ್ರೀಲ ಪ್ರಭುಪಾದ ಇನ್ನೊಂದು ಹೇಳ್ತಾ ಇದ್ದಾರೆ, ಬ್ರಹ್ಮಚಾರಿ ಅಂದ್ರೆ ಏನಂದ್ರೆ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ಇಲ್ಲ ಅಂದ್ರೆ ಅವರು ಮನೆಯಲ್ಲಿ ಇಲ್ಲ ಅಂತಲ್ಲ, ಅವ್ರಿಗೆ ಕೊಠಡಿ ಇಲ್ಲ ಅಂತಲ್ಲ, ಆ ರೀತಿ ಅಲ್ಲ. ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಮನೆ ಅಂದ್ರೆ ನಾವು ಹೋಮ್ ಸ್ವೀಟ್ ಹೋಮ್ ಅಂತ ಹೇಳ್ತೇವೆ. ಮನೆ ಅಂದ್ರೆ ನಮ್ಮ ಮನೆ ತುಂಬಾ ಮಧುರವಾದ, ತುಂಬಾ ಪ್ರಿಯವಾದ ಮನೆ ಅಂತ. ಸೊ ಈ ರೀತಿ ಮನೆ ಯಾವಾಗ ಆಗುತ್ತೆ ಅಂದ್ರೆ ಇಲ್ಲಿ ಹೇಳ್ತಾ ಇರಲ್ಲಿ ಗೃಹಿಣಿ, ಎಲ್ಲಿ ಗೃಹಿಣಿ ಅಲ್ಲಿ ಹೆಂಡತಿ ಅವರ ವಾಸ ಇರ್ತಾರೆ, ಅದು ಮನೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅಲ್ಲಿ ಆ ಕಂಫರ್ಟ್ ಇಲ್ಲ ಅಲ್ಲಿ ಮನೆಯಲ್ಲಿ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಸೊ ಇಲ್ಲ ಬೇರೆ ಬೇರೆ ರೀತಿ. ಮತ್ತೆ ಒಂದು ಗೃಹಸ್ಥ ಜೀವನದಲ್ಲಿ ಒಂದು ಅದರ ಮೂಲಕ ಅಲ್ಲಿ ಒಂದು ಅವ್ರಿಗೆ ಇಂದ್ರಿಯ ಸುಖ ಕೂಡ ಅನುಭವಿಸೋ ಒಂದು ಇದಿದೆ ಅವ್ರಿಗೆ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಸೆಂಟರ್, ಅಲ್ಲಿ ಮನೆಯಲ್ಲಿ ಗೃಹಿಣಿ ಅವರು, ಹೆಂಡತಿ ಅಲ್ಲಿ ಸ್ತ್ರೀ ಅವ್ರ ಮಧ್ಯೆ ಇದಾಗ್ತಾರೆ. ಹಾಗಾಗಿ ಅದು ಮನೆ ಆಗುತ್ತೆ. ಇಲ್ಲ ಅಂದ್ರೆ ಒಂದು ಕೊಠಡಿ ಇದ್ರು ಒಂದು ಇದಿದ್ರು ಕೂಡ ಅದು ಮನೆ ಆಗೋದಿಲ್ಲ. ಸೊ ಪ್ರಭುಪಾದರು ಆ ರೀತಿ ಹೇಳ್ತಾ ಇರೋದು. ಸೊ ಇಲ್ಲಿ ಈ ತರ ಅರ್ಥ ಮಾಡ್ಕೊಳ್ಬಾರ್ದು ಬ್ರಹ್ಮಚಾರಿ ಸನ್ಯಾಸಿ. ಅಫ್ಕೋರ್ಸ್ ಹಿಂದೆ ಕಾಲದಲ್ಲಿ ಇರ್ತಾ ಇದ್ರು, ಅವ್ರೇನು ಮನೆ ಕಟ್ಕೊಳ್ತಾ ಇರ್ಲಿಲ್ಲ, ಎಲ್ಲ ಕೊಠಡಿ ಬೇಕಾಗಿರ್ಲಿಲ್ಲ ಅವ್ರಿಗೆ. ಅವರು ಅಲ್ಲಿ ಎಲ್ಲೋ ಒಂದು ಗುಹೆಯಲ್ಲೋ, ಶುಕಮುನಿಗಳು ಹೇಳ್ತಾರೆ ಭಾಗವತದಲ್ಲಿ, ಯಾಕೆ ನೀವು ಯಾರದರ ಮೇಲೆ ನೀವು ಅವಲಂಬಿಸಿದ್ದೀರಾ, ನೀವು ಕೃಷ್ಣನ ಮೇಲೆ ಅವಲಂಬಿಸಿ, ನೀವು ನೀವು ಪ್ರಕೃತಿಯಲ್ಲೇ ಇದೆ ಅಲ್ಲ, ನಿಮಗೆ ವಾಸ ಮಾಡ್ಲಿಕ್ಕೆ ಗುಹೆಗಳಿದೆ, ನಿಮಗೆ ಬಟ್ಟೆಗಳು ಚೂರು ಚೂರಾದ ಬಟ್ಟೆಗಳು ಎಲ್ಲಿ ರಸ್ತೆ ಬದಿಯಲ್ಲಿ ಇಲ್ವಾ, ಇಲ್ಲ ಆಹಾರಗಳು, ತರಕಾರಿಗಳು, ಇದು ಹಣ್ಣುಗಳಿಲ್ವಾ, ನೀರು ಇದು ನದಿ ಹರಿತಾ ಇಲ್ವಾ, ನಿಮ್ಗೆ ಮೆತ್ತಗೆ ಮಲಗಬೇಕು ಅಂದ್ರೆ ಈ ಇದನ್ನೇ ನೀವು ಇದ್ರ ಮೇಲೆ ಕೈ ಇಟ್ಕೊಂಡು ಮಲಗ್ಬೋದಲ್ಲ, ನಾವು ಏನ್ ಹೇಳ್ತೀವಿ ಪಿಲ್ಲೋ, ದಿಂಬು. ಸೊ ಅದನ್ನ ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಹಿಂದೆ ಆ ರೀತಿ ಅಭ್ಯಾಸ ಮಾಡೋರು ಕೂಡ ಇರ್ತಾ ಇದ್ರು ಈ ಸಾಧು ಸಂತರು. ಬಟ್ ಎನಿವೆ, ಇಲ್ಲ ಅಂದ್ರು ಈಗ ಆಧುನಿಕ ಸಮಯದಲ್ಲಿ ನಮಗೆ ಟ್ರೈನಿಂಗ್ ಇಲ್ಲ. ನಮಗೆ ಅಲ್ಲಿ ಹೋದ್ರೆ ನಮಗ್ ಭಯ, ಎಲ್ಲಿ ಯಾವ ಹಾವು, ಯಾವ ಒಂದು ಹೆಬ್ಬಾವೋ, ಯಾವ ಒಂದು ಕಾಡು ಪ್ರಾಣಿನೋ ಯಾರೇನು ನಮ್ಮನ್ನು ತಿಂದ್ಬಿಡುತ್ತೋ, ಏನ್ ಮಾಡ್ಬಿಡುತ್ತೋ. ಎನಿವೆ ಇದು ನಮಗೆ ಆ ಅಭ್ಯಾಸ ಇಲ್ಲ ಅಂದ್ರೆ ವೈದಿಕ ಕಾಲದಲ್ಲಿ ಬ್ರಹ್ಮಚರ್ಯ ಜೀವನ ಅಂದ್ರೆ ಆಕ್ಚುಲಿ ನಿಜವಾದ ಬ್ರಹ್ಮಚರ್ಯ ಜೀವನ ಅಂದ್ರೆ 5 ವರ್ಷದ ಸಮಯದಿಂದ ಒಬ್ಬ ರಾಜಪುತ್ರನು ಕೂಡ ಒಂದು ಗುರುವಿನ ಆಶ್ರಯದಲ್ಲಿ ಹೋಗಿ ಅಲ್ಲಿ ಕಾಡಿನಲ್ಲೇ ಅವರೆಲ್ಲಿರ್ತಾರೆ ಸಾಮಾನ್ಯವಾಗಿ. ಇದೆಲ್ಲ ಕೃಷ್ಣನು ಕೂಡ ಸಾಂದೀಪನಿ ಮುನಿಯವರ ಆಶ್ರಮದಲ್ಲಿ ಎಲ್ಲ ಓದೋದೆಲ್ಲ ಒಂದು ರೀತಿ ಕಾಡಿನಲ್ಲೋ, ಇಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ನಗರದಲ್ಲಿ. ಮತ್ತೆ ಅವ್ರು ಕಾಡಿಗೆ ಹೋಗ್ಬೇಕಾಯ್ತು, ಕೃಷ್ಣನು ಕೂಡ ಕಾಡಿಗೆ ಹೋಗ್ಬೇಕಾಯ್ತು. ಅವರು ಸುಧಾಮ ಇಬ್ಬರು ಸೇರಿ ಅವರು ಗುರುವಿಗೋಸ್ಕರ ಅವರೆಲ್ಲ ಕಟ್ಟಿಗೆಲ್ಲ ತಗೊಂಡ್ಬರ್ತಾರೆ ಒಂದು ಕಾಡಿನಿಂದ. ಒಂದು ರಾತ್ರಿ ಅವರು ವಿಪರೀತ ಮಳೆ ಬಂದು ಅಲ್ಲಿ ಆ ರಾತ್ರಿ ವಾಪಸ್ಸು ಬರೋದಿಲ್ಲ, ಕಾಡಿನಲ್ಲೇ ಉಳಿಬೇಕಾಗತ್ತೆ ಯಾರು, ಕೃಷ್ಣ ಮತ್ತೆ ಸುಧಾಮ. ನಂತರ ಮರು ದಿವಸ ಕೃಷ್ಣ ಗುರು ಸಾಂದೀಪನಿ ಮುನಿ ಬಂದು, ನೀವಿಷ್ಟು ಇಷ್ಟು ಇದು ಅಂದ್ರೆ ಗುರುವಿಗೋಸ್ಕರ ನಿಮ್ಮ ಎಲ್ಲವನ್ನು ಸರ್ವವನ್ನು ನೀವು ಅರ್ಪಣೆ ಮಾಡೋ ರೀತಿ ಇದ್ದೀರಾ ಅಂತ ಮತ್ತೆ ಅವರು ಕೃಷ್ಣನಿಗೆ ಅವರು ಆಶೀರ್ವದಿಸೋದು. ಸೊ ಇದೆಲ್ಲ ಕೇಳ್ತೀನಿ. ಬ್ರಹ್ಮಚರ್ಯ ಜೀವನದಲ್ಲಿ ಅಷ್ಟು ತಪಸ್ಸೆಯನ್ನು ಆಚರಿಸ್ತಾ ಇದ್ರು ಅವರು. ಅದು ನಿಜವಾದ ಬ್ರಹ್ಮಚರ್ಯ ಜೀವನ ಹಿಂದೆ. ಪಡೆನಿವೆ ಇಲ್ಲಿ ಪಾಯಿಂಟ್ ನಾವು ನೋಡ್ತಾ ಇರೋದು ಬ್ರಹ್ಮಚರ್ಯದಿಂದ ಅಂದ್ರೆ ಅವರು ಮನೆಯಲ್ಲಿಲ್ಲ ಅಂತ ಅಲ್ಲ, ಕೊಠಡಿ ಅದೆಲ್ಲ. ಮುಖ್ಯವಾಗಿ ಏನಂದ್ರೆ ಅವರು ಇಂದ್ರಿಯ ಸುಖದ ಆ ಒಂದು ಇದಕ್ಕೋಸ್ಕರ ಒಂದು ವ್ಯವಸ್ಥೆ ಇಲ್ಲ, ಹಾಗೂ ಇಲ್ಲ. ಮತ್ತೆ ಬಾಡಿಲಿ ಕಂಫರ್ಟ್, ದೇಹದ ಒಂದು ಅನುಕೂಲತೆಗಳಿಗೆ ಅದಕ್ಕೆ ಅವಲಂಬಿಸಿಲ್ಲ. ಚಾಣಕ್ಯ ಪಂಡಿತರು ಒಂದು ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಗೃಹೇ ಯಸ್ಯ ಮಾತಾ ನಾಸ್ತಿ. ಯಾರದ ಮನೆಯಲ್ಲಿ ಅಲ್ಲಿ ಅವರ ತಾಯಿ ಇಲ್ಲ, ಏನೋ ಕಾರಣ ಇರ್ಬೋದು, ಇಲ್ಲ ತಾಯಿಯ ಒಂದು ಇದಾಗಿರ್ಬೋದು, ಅಂತ್ಯ ಆಗಿರ್ಬೋದು, ದೇಹ ತ್ಯಾಗ ಮಾಡಿರ್ಬೋದು ಅವರು. ಸೊ ಅಲ್ಲಿ ನಮ್ಮ ಆ ಮನೆಯಲ್ಲಿ ತಾಯಿ ಇಲ್ಲ. ಇನ್ನೊಂದು ಭಾರ್ಯ ಅಪ್ರಿಯವಾದಿನಿ, ಭಾರ್ಯ ಅಂದ್ರೆ ಹೆಂಡತಿ, ಅವರಿದ್ದಾರೆ ಮನೆಯಲ್ಲಿದ್ದಾರೆ, ಆದ್ರೆ ಅಪ್ರಿಯವಾದಿನಿ ಅಂದ್ರೆ ಒಂದು ಮಧುರವಾಗಿ ಒಂದು ಆತ್ಮೀಯ ಇದಿಲ್ಲ. ಯಾವಾಗಲೂ ಒಂದು ಏನ್ ಹೇಳೋದು, ಒಂದು ಸಂಘರ್ಷ, ಒಂದು ಜಗಳ, ಒಂದು ಇನ್ನೊಂದು ರೀತಿಯ ಇದು, ಅಥವಾ ಪೀಸ್ಫುಲ್ನೆಸ್ ಇಲ್ಲ ಮನೆಯಲ್ಲಿ. ಹೋಮ್ ಸ್ವೀಟ್ ಹೋಮ್ ಇಲ್ಲ.
ಸೊ ಅವಾಗ ಹೇಳ್ತಾರೆ ಚಾಣಕ್ಯ ಪಂಡಿತರು, ಅರಣ್ಯಂ ತೇನ ಗಂತವ್ಯಂ ಯಥಾ ಅರಣ್ಯಂ ತಥಾಗರ್ಭ. ಸೊ ಹೇಳ್ತಾರೆ ಆ ವ್ಯಕ್ತಿ ಅವಾಗ ಏನ್ ಮಾಡ್ಬೇಕಂತೆ, ಬೆಟರ್ ಆ ವ್ಯಕ್ತಿ ಅಕಸ್ಮಾತ್ ಗೃಹಸ್ಥಾಶ್ರಮದಲ್ಲಿ ಪ್ರವೇಶಗೊಂಡಿದ್ರು ಕೂಡ ಈ ರೀತಿಯ ಒಂದು ತಾಯಿ ಇಲ್ಲ ಮನೆಯಲ್ಲಿ, ಮತ್ತೆ ಹೆಂಡತಿ ಈ ರೀತಿ ಇದ್ದಾರೆ ಅಂದ್ರೆ ಅವ್ರೇನ್ ಮಾಡ್ಬೇಕು, ಅರಣ್ಯಕ್ಕೆ ಹೋಗ್ಬಿಡ್ಬೇಕು, ವನಪ್ರಸ್ಥ ಆಶ್ರಮ ಸ್ವೀಕರಿಸ್ಬೇಕು ಅವರು. ಯಾಕೆ ಅಂದ್ರೆ ಮನೇನು ಒಂದೇ ಅರಣ್ಯನೂ ಒಂದೇ ಆ ವ್ಯಕ್ತಿಗೆ. ಸೊ ಹಾಗೆ ಬೆಟರ್ ಅವರು ಹೋಗ್ಬೇಕು. ಸೊ ನಾನು ಏನ್ ಪಾಯಿಂಟ್ ಯೋಚನೆ ಮಾಡ್ತಾ ಅಂದ್ರೆ, ಈ ರೀತಿ ಕಂಫರ್ಟಬಲ್ ಹೋಮ್ ಅಂದ್ರೆ ಮನೆ ಅಂದ್ರೆ ಅಲ್ಲಿ ಗೃಹಿಣಿ, ಅಲ್ಲಿ ಅವರು ಅಲ್ಲಿದ್ದು ಅವರು ಒಂದು ಆ ರೀತಿ ಒಂದು ಸಹಕಾರದಲ್ಲಿದ್ದು ಇದ್ದಾಗ ಅದು ಗೃಹಸ್ಥಾಶ್ರಮ, ಗೃಹಸ್ಥ ಇದು ಆಗುತ್ತೆ. ಇಲ್ಲ ಅಂದ್ರೆ ಅದು ಕೇವಲ ಮನೆಯೇ ಒಂದು ಗೃಹಸ್ಥಾಶ್ರಮ ಅಂತ ಆಗುದಿಲ್ಲ ಅಂತ. ಅದನ್ನ ಆ ಪಾಯಿಂಟ್ ನಾನು ಇಲ್ಲಿ ಸ್ವಲ್ಪ ಒತ್ತಾಯ ಮಾಡ್ಲಿಕ್ಕೆ. ಏನಿವೆ, ಇನ್ನ ಚಾಣಕ್ಯ ಪಂಡಿತರಿಂದ ಬಹಳ ಹೇಳ್ತಾರೆ. ಮನೆಯಲ್ಲೇ ನಮಗೆ ಶತ್ರುಗಳು ಅಂತ ಕೂಡ ಸ್ವಲ್ಪ ಕಡೆ ಹೇಳ್ತಾರೆ ಅವರು. ಯಾವಾಗ ತಂದೆ ಶತ್ರು, ಯಾವಾಗ ತಾಯಿ ಶತ್ರು, ಯಾವಾಗ ಮಗ ಶತ್ರು, ಯಾವಾಗ ಹೆಂಡತಿ ಶತ್ರು, ಸಾತರ ಎಲ್ಲ ಒಂದು ಹೇಳೋದು ಒಂದು ಕೂಡ ಇದೆ. ಋಣಕರ್ತ ಪಿತಾ ಶತ್ರು, ಮಾತಾ ಶತ್ರು ವ್ಯಭಿಚಾರಿಣಿ, ರೂಪವತಿ ಭಾರ್ಯ ಶತ್ರು. ಸೊ ರೀತಿ ಅವ್ರು ಹೇಳ್ತಾರೆ, ತಾಯಿ ಶತ್ರು ಯಾವಾಗ ಅಂದ್ರೆ ಅವರು ಅನೈತಿಕ ಇನ್ನೊಂದು ಯಾರೋ ಒಂದು ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡ್ರೆ ವ್ಯಭಿಚಾರಿಣಿ. ಸೊ ಆಗಿದ್ರೆ ಅವ್ರ ತಾಯಿಯ ಶತ್ರು ಆಗ್ತಾರೆ. ತಂದೆ ಯಾವಾಗ ಶತ್ರು ಅಂದ್ರೆ ತಂದೆ ಒಂದು ತುಂಬಾ ಒಂದು ಸಾಲವನ್ನು ಮಾಡಿ ಇದ್ರೆ ಅದು ಶತ್ರು ಆಗ್ಬಿಡ್ತಾರೆ. ಯಾಕಂದ್ರೆ ತಂದೆಯಿಂದನೇ ನಮ್ಗೆ ರಕ್ಷಣೆ ಸಿಗುತ್ತೆ, ತಂದೆಯಿಂದನೇ ಅಟ್ಲೀಸ್ಟ್ ವೈದಿಕ ಕಾಲದ ಪ್ರಕಾರ ತಂದೆ ಆ ಒಂದು ಕರ್ತವ್ಯವನ್ನು ತಗೊಳ್ತಾ ಇದ್ರು. ಈಗ ಸಮಯ ಚೇಂಜ್ ಆಗಿದೆ, ತಾಯಿ ಎಷ್ಟು ಸಲ ತಾಯಿಯಂದಿರು ಕೂಡ ಆ ರೀತಿಯ ಹೊಣೆಗಾರಿಕೆಯನ್ನು ತಗೊಂಡಿದ್ದಾರೆ. ಇಲ್ಲಾಂದ್ರೆ ವೈದಿಕ ಕಾಲದಲ್ಲಿ ತಂದೆ ಸ್ಥಾನದಲ್ಲಿರೋ ವ್ಯಕ್ತಿಗಳು ಅದನ್ನು ತಗೊಳ್ತಾ ಇದ್ರು. ಮತ್ತೆ ಅವರು ಸಾಮಾನ್ಯವಾಗಿ ಅವ್ರದ್ದೇನಾದ್ರೂ ಇದ್ರೆ ನಂತರ ಅವ್ರಿಗೆ ನೆಕ್ಸ್ಟ್ ಪೀಳಿಗೆಗೆ ಅವರು ವಾರಸುದಾರರಾಗ್ತಾ ಇದ್ರು. ಆದ್ರೆ ಅವರು ಋಣವನ್ನಿದ್ರೆ ಅದು ಕೂಡ ವಾರಸುದಾರರಾಗ್ಬೇಕಾಗಿತ್ತು. ಯಾಕಂದ್ರೆ ನಾವು ಕೇವಲ ಅವರಲ್ಲಿರೋ ಇದನ್ನು ಪಡೆಯೋದಲ್ಲ, ಅವರಲ್ಲಿರೋ ಒಂದು ಸಾಲವನ್ನು, ಋಣವನ್ನು ಕೂಡ ನಾವು ಪಡಿತೇವೆ ನಾವು. ಸೊ ಇದು ಈಗ ಕಾನೂನು ಬೇರೆ ತರ ಇರ್ಬೋದು ಈಗ, ಆದರೆ ಸಮಾಜ ಬೇರೆ ತರ ಇರ್ಬೋದು, ಆದ್ರೆ ಶಾಸ್ತ್ರದ ಪ್ರಕಾರ ಅದು ಋಣ. ತಂದೆಯ ಏನಾದರೂ ಸಾಲ ಇದ್ದು ಇನ್ನೊಂದಿದ್ರೆ ಅದು ಮಗನಿಗೆ ಅದು ಬರುತ್ತೆ, ಕರ್ಮ ಬರುತ್ತೆ. ಅದಕ್ಕೆ ಋಣಕರ್ತ ಪಿತಾ ಶತ್ರು ಅಂತ ಹೇಳಿ ನಮ್ಮ ತಂದೆಯ ಶತ್ರು ಆಗ್ಬಿಡ್ತಾರೆ. ಅವ್ರು ತುಂಬಾ ದೊಡ್ಡ ಋಣ, ದೊಡ್ಡ ಒಂದು ಸಾಲ ಏನಾದ್ರು. ಮಾತಾ ಶತ್ರು ವ್ಯಭಿಚಾರಿಣಿ, ರೂಪವತಿ ಭಾರ್ಯ ಶತ್ರು. ಸೊ ಹೆಂಡತಿ ಯಾವಾಗ ಶತ್ರು ಆಗ್ತಾರೆ ಅಂದ್ರೆ ಅವ್ರು ತುಂಬಾ ಸುಂದರವಾಗಿದ್ದಾರೆ. ಸೊ ಹೇಳ್ತಾರೆ ಅದು ಆಗ ಅವ್ರಿಗೆ ಏನ್ ಹೇಳ್ತಾರೆ, ಆಧ್ಯಾತ್ಮಿಕ ಇದರ ಜೀವನ ಅವರು ಅಭ್ಯಾಸ ಮಾಡೋದು ಬಿಟ್ಟು ಅವ್ರ ಭೌತಿಕ ಜೀವನದಲ್ಲೇ ಅವರು ತೃಪ್ತರಾಗಿ ಉಳಿದ್ಬಿಡ್ತಾರೆ. ಸೊ ಹಾಗೆ ಅದು ಕೂಡ ಶತ್ರು ಅಂತ ಹೇಳ್ತಾರೆ. ಶಿಲ ಪ್ರಭುಪಾದರ ವಿಚಾರವಾಗಿ ಅವ್ರ ತಂದೆ ಶಿಲ ಪ್ರಭುಪಾದರು ಅವರ ಆಚಾರ್ಯರು, ಮುಕ್ತ ಪುರುಷರು, ಅದ್ರ ಲೀಲೆ ಆತರ ಅವರ ಜೀವನದಲ್ಲಿ ಆಗೋದು. ಶಿಲ ಪ್ರಭುಪಾದ ಹೇಳ್ತಾರೆ, ನನಗೆ ನನ್ನ ಹೆಂಡತಿಯ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ ನನಗೆ. ಮತ್ತೆ ಆ ಸಮಯದಲ್ಲಿ 100 ವರ್ಷಗಳ ಕಾಲ ಹಿಂದೆ ಇದರ ಇನ್ನೊಂದು ಹೆಂಡತಿನ ಸ್ವೀಕರಿಸುವ ಒಂದು ಇದು ಕೂಡ ಇರ್ತಾ ಇತ್ತು. ಇಲ್ಲ ನಾವು ಸೊ ಆ ಕ್ರಮ ಇತ್ತು. ಆಗಿರುವಾಗ ಶಿಲ ಪ್ರಭುಪಾದರು ಬೇರೆ ಅವ್ರು ಯಾರೋ ಒಂದು ಇನ್ನೊಂದು 2ನೇ ಮದುವೆ ಮಾಡ್ಕೊಳ್ಳೋ ಒಂದು ಇದು. ಮೊದಲನೇ ಹೆಣ್ಣನ್ನು ಬಿಡೋದು ಅಂತಲ್ಲ, ಈಗ ಅದು ಡೈವರ್ಸ್ ಇದು ಮಾಡರ್ನ್ ಕಾನೂನು. ವೈದಿಕ ಇದ್ರ ಪ್ರಕಾರ ಇಲ್ಲ, ಡೈವರ್ಸ್ ಇಲ್ವೇ ಇಲ್ಲ. ಅದು ಓಕೆ ನಿಮಗೆ ಇಂಟ್ರೆಸ್ಟ್ ಇಲ್ವಾ, ಓಕೆ ಸಪರೇಟ್ ಆಗಿರಿ, ಅದು ಓಕೆ. ಅದು ಬಿಟ್ಟು ಈ ತರ ಡೈವರ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಇದು ಮದುವೆ ಇದೆಲ್ಲ ಇಲ್ವೇ ಇಲ್ಲ. ಆಕ್ಚುಲಿ ನಾವು ನೋಡಿದ್ರೆ ಒಂದು ರೀತಿಯಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಅವರ ಜೀವನ ಅವಧಿ ನೋಡಿ 1000 ವರ್ಷ, 1,00,000 ವರ್ಷ ಆ ರೀತಿ ಜೀವನ ಅವಧಿ. ನಾವು ಕಲಿಯುಗದಲ್ಲಿ ಹೆಚ್ಚಾಗಿ ಎಷ್ಟು 100 ವರ್ಷ ಅಷ್ಟೇ, ಮ್ಯಾಕ್ಸಿಮಮ್ 100 ವರ್ಷನೇ ಯಾರು ಬದುಕ್ತಾರೆ, ಅದು ಇಲ್ಲ 89 ವರ್ಷ. ಆದ್ರೆ ಇಷ್ಟರಲ್ಲೇ ನಮ್ಗೆ ಇದೇ ಎಷ್ಟು ಇದು ಅಂದ್ರೆ ನಮಗೆ ಹೇಳೋದು, ಅಲ್ಲಿ ಈ ತರ ಡೈವರ್ಸ್ ಅಷ್ಟು ದೊಡ್ಡ ಜೀವಾವಧಿ ಇದ್ದು ಕೂಡ ಇಲ್ಲ. ಅಕಸ್ಮಾತ್ ಏನಾದ್ರು ಅಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ, ಇನ್ನೊಂದಿದ್ರೆ. ಯಾಕಂದ್ರೆ ಅವರ ಮನಸ್ಥಿತಿ, ಅವ್ರಿಗೆ ಜೀವನದ ಗುರಿ ಗೊತ್ತಿದೆ. ಅವ್ರಿಗೆ ಜೀವನದ ಗುರಿ ಏನು ಅಂದ್ರೆ, ನಾವು ಈ ಭೌತಿಕ ಜಗತ್ತಿನಲ್ಲಿ ನಾವು ಇಲ್ಲಿ ಉಳಿಯೋದಲ್ಲ. ನಮ್ಮ ಜೀವನದ ಗುರಿ ಅಂದ್ರೆ ನಾವು ಕೃಷ್ಣ ಧಾಮಕ್ಕೆ ಹೋಗ್ಬೇಕು, ನಾವು ಕೃಷ್ಣ ಪ್ರಜ್ಞೆಯನ್ನು ಪಡಿಬೇಕು. ಸೊ ಆ ಉದ್ದೇಶವನ್ನು ಇರೋದ್ರಿಂದ ಜೀವನದಲ್ಲಿ ಏನಾದ್ರು ಆಚೆ ಈಚೆ ಸ್ವಲ್ಪ ಇನ್ನೊಂದು ರೀತಿ ಆದ್ರೂ ಕೂಡ ಅವರು ಭಗವಂತನ ಕೃಪೆ ಅಂತಾನೆ ಸ್ವೀಕರಿಸ್ತಾರೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕರ್ಮ ಬೇಕು. ನೀವು ಗೃಹಸ್ಥ ಜೀವನದಲ್ಲೂ ಕೂಡ ಆನಂದಿಸ್ಬೇಕು ಅಂದ್ರೆ ಒಂದು ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಅದಕ್ಕೂ ಒಂದು ಕರ್ಮ ಇರ್ಬೇಕು. ಇಲ್ಲ ಅಂದ್ರೆ ಓಕೆ, ಏನೋ ಕೃಷ್ಣ ಕೃಪೆ, ನನಗೆ ಇದು ಭೌತಿಕವಾಗಿ ಅಂಟ್ಕೊಳ್ಳೋ ಒಂದು ಇದು ಇಲ್ಲ, ನನಗೆ ಒಂದು ಆಸಕ್ತಿ ಬೆಳೆಸ್ಕೊಂಡು ಹೆಚ್ಚಾಗಿ ಇಲ್ಲ, ನಾ ಆಧ್ಯಾತ್ಮಿಕವನ್ನು ತಗೊಳ್ಳೋಣ ನಾವು. ಸೊ ಆ ರೀತಿ ನೀವು ಪ್ರತಿಯೊಂದು ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೇದಾಗಿ ನೋಡ್ಬೋದು, ಪಾಸಿಟಿವ್ ಆಗಿ ನೋಡ್ಬೋದು.
ಆದ್ರೆ ಈ ತರ ಬೆಳವಣಿಗೆ ಇಲ್ಲ ನಮಗೆ. ನಮಗೆ ಏನಿದ್ರು ಭೌತಿಕವಾಗಿ ಇಲ್ಲ, ನನಗೆ ಈ ರೀತಿ ಅನುಕೂಲತೆನೇ ಬೇಕು ನನಗೆ ಅಂತ ಈ ರೀತಿ ಏನೇ ವಿಚೆ ಬರ್ವೆ. ಸೊ ವಾಪಸ್ ಸೊ ಹೇಳ್ತಾ ಇರೋದು ವೈದಿಕ ಕಾಲದಲ್ಲಿ ಆತರ ಬೇರೆ ಇದಿರ್ತಾ ಇತ್ತು. ಮತ್ತೆ ಅವರು ಆತರ ಪಾಲನೆ ಮಾಡ್ತಾ ಇದ್ರು. ಸೊ ಇದೆಲ್ಲ ಇಲ್ಲ, ಈ ತರ ಕಾನೂನು ಕೂಡ ಇಲ್ಲ. ಸೊ ಶಿಲ ಪ್ರಭುಪಾದರ ಬಗ್ಗೆ ನಾನು ಬಂದೆ ವಾಪಸ್. ಶಿಲ ಪ್ರಭುಪಾದರಿಗೆ ಆತರ 2ನೇ ಮದ್ವೆ ಮಾಡೋ ಒಂದು ಇದರಿಂದ ಅವರು ಇದ್ದಾಗ ಶಿಲ ಪ್ರಭುಪಾದ ಗುರುಗಳು ಹೇಳ್ತಾರೆ, ಅವ್ರಿಗೆ ವಿಷಯ ಗೊತ್ತಾಗುತ್ತೆ, ಓ ನನ್ನ ಮಗ ಅವರ ಹೆಂಡತಿಯ ಇಷ್ಟ ಇಲ್ಲ ಅವರಷ್ಟು, ಹಾಗೆ ಅವ್ರು 2ನೇ ಇದನ್ನೇನು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಶಿಲ ಪ್ರಭುಪಾದರಿಗೆ ಅವ್ರು ಅದೇ ಉಪದೇಶ ಕೊಡೋದು, ನಿನಗೆ ಆ ರೀತಿ ನಿನ್ನ ಹೆಂಡತಿಯ ಮೇಲೆ ವ್ಯಾಮೋಹ ಇಲ್ಲ ಅಂದ್ರೆ ನಿನಗೆ ಅದೊಂದು ಪ್ಲಸ್ ಪಾಯಿಂಟ್. ಆದ್ದರಿಂದ ನಿನಗೆ ಮುಂದೆ ತುಂಬಾ ಸುಲಭವಾಗಿ ವೈರಾಗ್ಯ ಭಾವ ಬರುತ್ತೆ ನಿನಗೆ, ಮತ್ತೆ ಆಧ್ಯಾತ್ಮಿಕವಾಗಿ ಮುನ್ನಡೆಗೆ ಇದು ಅನುಕೂಲ ಆಗುತ್ತೆ. ಸೊ ಶಿಲ ಪ್ರಭುಪಾದರು ಅವ್ರ ತಂದೆಯನ್ನ ತುಂಬಾ ಗೌರವಿಸ್ತಾ ಇದ್ರು ಅವರು. ಸೊ ಹಾಗೆ ಅವರ ತಂದೆ ಮಾತನ್ನು ಒಂದು ಆ ಸಮಯಕ್ಕೆ ಕಹಿಯಾಗಿ ಕಾಣಬಹುದು, ಆದ್ರೆ ಅದು ಹಿರಿಯರ ಉಪದೇಶ ಅವರ ಇದು. ಸೊ ಶಿಲ ಪ್ರಭುಪಾದರನ್ನ ಸ್ವೀಕರಿಸ್ತಾರೆ. ಸೊ ಮತ್ತೆ ಶಿಲ ಪ್ರಭುಪಾದ ಜೀವನ ಗೊತ್ತಾಗಿ ನಮ್ಗೆ ಗೊತ್ತಿದ್ದ ಹಾಗೆ ನಮ್ಗೆ ಅವರೇನೋ ಆತರ ಹೆಂಡತಿನ ಬಿಟ್ಬಿಡ್ಲಿಲ್ಲ ಅವರು ಹಾಗೆ ಅಂತ. ಅವ್ರು ಗೃಹಸ್ಥ ಜೀವನ ಧರ್ಮವನ್ನು ಪಾಲನೆ ಮಾಡಿದ್ರು. ಅವರಿಗೆ ಏನೇನು ಸೌಕರ್ಯಗಳು ಬೇಕೆಲ್ಲ ಒದಗಿಸ್ಕೊಟ್ರು. ಆದ್ರೆ ಶಿಲ ಪ್ರಭುಪಾದರ ಉದ್ದೇಶ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಬೇಕು ಅಂತ. ಸೊ ಅದರಲ್ಲಿ ಅವ್ರ ಹೆಂಡತಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಕಾಲ ಸಮಯದಲ್ಲಿ ಶಿಲ ಪ್ರಭುಪಾದರು ಸನ್ಯಾಸವನ್ನು ಸ್ವೀಕರಿಸಿದ್ರು, ವಾನಪ್ರಸ್ಥ ಸನ್ಯಾಸ. ಎನಿವೆ, ಸೊ ನಾವು ಆಧ್ಯಾತ್ಮಿಕ ದೃಷ್ಟಿಯನ್ನು ಮುಂದೆ ಇಟ್ಕೊಂಡ್ರೆ ಈ ಚಿಕ್ಕ ಪುಟ್ಟ ಇದು ಭೌತಿಕ ಇದರಿಂದ ನಾವು ತಳಮಳ ಆಗೋದಿಲ್ಲ ನಮ್ಗೆ. ಇಲ್ಲಾಂದ್ರೆ ಭೌತಿಕ ಜಗತ್ತು ಇಲ್ಲ ನಮ್ಗೆ ಏನ್ ಮಾಡೋದು, ಭೌತಿಕ ಜಗತ್ತು ಹೀಗೆ. ಸೊ ಇಲ್ಲಿ ಮುಖ್ಯ ಪಾಯಿಂಟ್ ಇದು ಅಭ್ಯಾಸ. ಇದು ಇಲ್ಲಿ ಹೇಳ್ತಾ ಇರೋದು ಬ್ರಹ್ಮದೇವರು ವಿವರಿಸ್ತಾ ಇದ್ದಾರೆ ಎಲ್ಲ. ಬ್ರಹ್ಮದೇವರಲ್ಲ, ಸಾರಿ, ಇಲ್ಲಿ ವಿವರಣೆ ಭಾಗವತದಲ್ಲಿ ಶುಕ ಮುನಿಗಳು, ಮೈತ್ರೇಯ ಮುನಿಗಳು ವಿವರಣೆ ಮಾಡ್ತಾ ಇದ್ದಾರೆ ಬ್ರಹ್ಮನ ಪೀಳಿಗೆಯನ್ನು. ಸೊ ಆದ್ರೆ ಇಲ್ಲಿ ಅವರು ವಿವರಣೆ ಮಾಡ್ತಾ ಇರೋರು ಯಾರ ಬಗ್ಗೆ, ಅವರ ಬ್ರಹ್ಮಚಾರಿ ಮಕ್ಕಳು. ಯಾರು? ಕುಮಾರರು, ನಾರದರು, ಮತ್ತೆ ರಿಬ್ಬು, ಅರುಣಿ, ಯತಿ, ಹಂಸ. ನನಗೆ ಇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಹಂಸ ಅಂದ್ರೆ ಹಂಸಾವತಾರ ಗೊತ್ತಿಲ್ಲ ನನಗೆ. ಹಂಸಾವತಾರ ಅಲ್ಲ, ಅವ್ರು ಹಂಸಾವತಾರ ಅಲ್ಲ ಅನ್ಕೊಳ್ತೀನಿ. ಸೊ ಇವರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಸೊ ಇವರೆಲ್ಲರೂ ಅವರು ಆಧ್ಯಾತ್ಮಿಕ ದೃಷ್ಟಿ ಇಟ್ಕೊಂಡವರು, ಅವರು ಬ್ರಹ್ಮಚಾರಿಗಳಾಗಿ ಉಳಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವರ ಪೀಳಿಗೆ ನೆಕ್ಸ್ಟ್ ವಿವರಣೆ ಇಲ್ಲ, ಯಾಕಂದ್ರೆ ಅವ್ರ ನೆಕ್ಸ್ಟ್ ಜನರೇಷನ್ ಇಲ್ಲ ಅವ್ರಿಗೆ. ಅವ್ರು ಅಲ್ಲಿಗೆ ನಿಲ್ಸಿದ್ರು. ಆಮೇಲೆ ಎಷ್ಟು ಕಟ್ಟುನಿಟ್ಟಾಗಿರ್ತಾ ಇದ್ರು ಅವರು. ಇನ್ನ ಅನೈತಿಕ ಒಂದು ಸಂಬಂಧ ಇಟ್ಕೊಂಡು ಇನ್ನೊಂದು ಅದು ಕೃತಕವಾಗಿ ಅದರ ವೀರ್ಯ ವಿಸರ್ಜನೆ ಮಾಡೋದು ಅದೆಲ್ಲ ಇಲ್ಲ. ಅಷ್ಟೊಂದು ಅವರು ಧರ್ಮದ ಪಾಲನೆಯಲ್ಲಿ ಅಷ್ಟು ಸ್ಥಿತರಾಗಿದ್ರು ಅವರು. ಸೊ ಹಾಗೆ ಶಿಲ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ ಒಂದು ಲೆಕ್ಚರ್ ಅಲ್ಲಿ ಶಿಷ್ಯರಿಗೆ ಉದ್ದೇಶಿಸ್ತಾ ಎಲ್ಲ ಲೆಕ್ಚರ್, ಡೋಂಟ್ ಬಿಕಮ್ ಬ್ಯಾಚುಲರ್ ಡ್ಯಾಡಿ ಅಂತ ಹೇಳ್ತಾರೆ ಶಿಲ ಪ್ರಭುಪಾದ. ಯಾಕಂದ್ರೆ ಇದು ಪಾಶ್ಚಾತ್ಯ ಜಗತ್ತಿನ ಸಂಸ್ಕೃತಿ. ಅಲ್ಲೂ ಎಷ್ಟೋ ಜನ ಇದ್ದಾರೆ ಸೋ ಕಾಲ್ಡ್ ಬ್ರಹ್ಮಚಾರಿಗಳಾಗಿ. ಈಗ ನಮ್ಮ ಭಾರತದಲ್ಲಿ ದೂರ ಅಲ್ಲ, ಈಗಲೂ ನಮ್ ಬೇರೆ ಏನೋ ಲಿವ್ ಇನ್ ಈ ತರ ಏನೇನೋ ಹೊಸ ಇದೆಲ್ಲ ಈ ತರ ಎಲ್ಲ ಬಂದಿದೆ. ಈ ತರ ಕಾನೂನು ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ ಕೂಡ ಇದನ್ನೆಲ್ಲ ಏನೇ ಹೇಳ್ತಾರೆ, ಇದು ಕಾನೂನು ಪ್ರಕಾರವಾಗಿದು ಇದು ಅಂತ ಆತರ ಮಾಡಿದೆ, ಇದ್ರಲ್ಲಿ ಏನ್ ತಪ್ಪಿಲ್ಲ ಇದರಲ್ಲಿ ಅಂತ. ಸೊ ಈ ರೀತಿ ಎಲ್ಲ ಇದೆ, ಈ ರೀತಿ ಆಚರಣೆಗಳೆಲ್ಲ ಇದೆ. ಆದ್ರೆ ಇದರಿಂದ ಆಧ್ಯಾತ್ಮಿಕ ಮುನ್ನಡೆ ಸಾಧಿಸೋದಿಲ್ಲ, ನಾವು ಪತನಗೊಳ್ತೇವೆ. ನಾವು ಇನ್ನ ಹೆಚ್ಚು ಬದ್ಧ ಜೀವನದಲ್ಲಿ ಬದ್ಧರಾಗ್ತೇವೆ ನಾವು. ಸೊ ಎನಿವೆ, ಶಿಲ ಪ್ರಭುಪಾದ ಹೇಳ್ತಾರೆ ಆತರ ಶಿಷ್ಯರಿಗೆ, ಬ್ಯಾಚುಲರ್ ಡ್ಯಾಡಿ, ಬ್ಯಾಚುಲರ್ ಅಂದ್ರೆ ಬ್ರಹ್ಮಚಾರಿ, ಡ್ಯಾಡಿ ಆತರ ತಂದೆ. ಸೊ ಆ ರೀತಿ ಆಗ್ಬೇಡಿ ಆತರ. ಅಂದ್ರೆ ಅನೈತಿಕ ಸಂಬಂಧ ಇಟ್ಕೊಂಡು ಮತ್ತೆ ಸಂತಾನವನ್ನು ಸೃಷ್ಟಿ ಮಾಡೋದು ಅದೆಲ್ಲ ಮಾಡಬೇಡಿ ಅದೆಲ್ಲ. ಸೊ ವೈದಿಕ ಇದರ ಪ್ರಕಾರ ಬ್ರಹ್ಮಚರ್ಯ ಇದೆ, ಇಲ್ಲ ಅಂದ್ರೆ ಗೃಹಸ್ಥ ಜೀವನ ಇದೆ. ಸೊ ಯಾರಿಗೆ ಯಾವುದು ಸೂಕ್ತವಾಗುತ್ತೆ ಅದು ಕಾಲ ಸಮಯದಲ್ಲಿ ಗೊತ್ತಾಗುತ್ತೆ, ಮತ್ತೆ ಅದರ ಅಭ್ಯಾಸ ಮಾಡ್ಬೋದು. ಸೊ ವೈದಿಕ ಕಾಲದಲ್ಲಿ ಫಸ್ಟ್ 25 ವರ್ಷ ಬ್ರಹ್ಮಚರ್ಯ ಜೀವನ ಇರ್ತಾ ಇತ್ತು, ಐಡಿಯಲ್. ಸೊ ಮತ್ತೆ ಅವರು ಅವರ ಸ್ಥಾನಮಾನವನ್ನು ನೋಡಿ, ಗುರುವಿನ ಆದೇಶದಿಂದ, ಗುರುವಿನ ಸಹಾಯದಿಂದ ಅವ್ರ ನಂತರ ಬ್ರಹ್ಮಚಾರಿಯಾಗಿ ಗುರು ಜೊತೆಗೆ ಉಳಿತಾ ಇದ್ರು, ಇಲ್ಲ ಅಂದ್ರೆ ಅವರು ಗೃಹಸ್ಥಾಶ್ರಮವನ್ನು ಪ್ರವೇಶಿಸ್ತಾರೆ. ಸೊ ಇದು ವೈದಿಕ ಧರ್ಮ, ಇದು ನಮ್ಮ ವೈದಿಕ ಧರ್ಮ.
ಬಟ್ ಎನಿವೆ, ಸೊ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ಇದೆಲ್ಲ ಸ್ವೀಕರಿಸಿದ್ರು, ಸನ್ಯಾಸನ ಸ್ವೀಕರಿಸಿದ್ರು. ಸೊ ಕಲಿಯುಗದಲ್ಲಿ ಇದೆಲ್ಲ ಸ್ವಲ್ಪ ಕಷ್ಟ ಇದೆ, ಆದ್ರೂ ಕೂಡ ಅದು ಅದನ್ನ ಪಾಲನೆ ಮಾಡಿದ್ರೆ ಅದರ ಒಂದು ಲಾಭ, ಅದರ ಒಂದು ಇದು ಬೇರೆ ಇದೆ. ಸೊ ಶಿಲಾ ಪ್ರಭುಪಾದರು ಕೂಡ ಶಿಷ್ಯರಿಗೆ, ನಮ್ಮ ಗುರು ಮಹಾರಾಜರು ಎಲ್ಲ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರೆಲ್ಲ ಸನ್ಯಾಸನ ಸ್ವೀಕರಿಸಿದ್ದು ಎಲ್ಲ. ಸೊ ಆತರ ಎಷ್ಟು ಜನ ಭಕ್ತರು ಅಭ್ಯಾಸದಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಅದೇ ಕಷ್ಟ ಕಲಿಯುಗದಲ್ಲಿ ಒಂದು ರೀತಿಯಾಗಿ ನೋಡೋ, ಪರ್ಟಿಕ್ಯುಲರ್ಲಿ ಈ ಸೋಷಿಯಲ್ ಮೀಡಿಯಾ ಇದರೆಲ್ಲ ನೋಡಿ ಈ ಪಾಲನೆ ಮಾಡೋದು ಕಷ್ಟ ಇದೆ. ಬಟ್ ಎನಿವೆ, ಭಗವಂತನ ಇದರಲ್ಲಿ ಚಕ್ರದಲ್ಲಿ ಎಲ್ಲವೂ ಕೂಡ ಎಲ್ಲರ ಇದೆ, ಎಲ್ಲರ ಇದಿದೆ. ಮತ್ತೆ ಆಧ್ಯಾತ್ಮಿಕ ಜೀವನ ಪಾಲನೆ ಮಾಡೋದಕ್ಕೆ, ಆಧ್ಯಾತ್ಮಿಕ ಇದು ಪಾಲನೆ ಮಾಡೋದಕ್ಕೆ ಅನುಕೂಲಕರ ಸ್ಥಿತಿಗಳು ಇದು. ಸೊ ಒಂದು ಕಡೆ ಹೇಳ್ತಾರೆ, ಈ ತರ ಒಂದು ಹೊಣೆಗಾರಿಕೆ ಇಲ್ಲ, ಜವಾಬ್ದಾರಿ ಇಲ್ಲದ್ರಿಂದ ಸುಲಭವಾಗಿ ನಾವು ಪ್ರಗತಿ ಸಾಧಿಸ್ಬೋದು. ಸೊ ಹೇಗೆ ಹೇಳ್ತಾರೆ, ಸಪೋಸ್ ನಾವು ಇಲ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ, ನಾನು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಸಪೋಸ್ 2 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್. ನನ್ನ ಹತ್ರ ಲಗೇಜ್ ಇದ್ರೆ ಏನಾಗುತ್ತೆ, ಅಷ್ಟು ಈಸಿಯಾಗಿ ನಾನು ನಡಿಲಿಕ್ಕಾಗಲ್ಲ. ತುಂಬಾ ಚಿಕ್ಕ ಲಗೇಜ್ ಇದ್ರೆ ಏನು ಇಲ್ಲ ಅಂದ್ರೆ ಒಂದು 10 ನಿಮಿಷದಲ್ಲಿ ನಾನು ವಾಕಿಂಗ್ ಮಾಡೋಗ್ಬೋದು, 10-15 ನಿಮಿಷ 20 ನಿಮಿಷ. ಇಲ್ಲ ತುಂಬಾ ಭಾರ, ಒಂದ್ಸಲ ಹೋಗ್ತೀವಲ್ಲ ನಾವು ಎಲ್ಲಾದ್ರೂ ಯಾತ್ರೆಗೆ ಹೋದಾಗ, 1 ಸೂಟ್ ಕೇಸು 2 ಸೂಟ್ ಕೇಸು ಇನ್ನೊಂದು 3 ಸೂಟ್ ಕೇಸ್ ತಲೆ ಮೇಲೆ ಅಲ್ಲಿ ಇಲ್ಲಿ. ಸೊ ಇದೆಲ್ಲ ಇದ್ರೆ ನಾವು ಎಲ್ಲಿ ಹೋಗೋದು, ನಡ್ಕೊಂಡು ಹೋಗೋದು. ಸೊ ಆ ರೀತಿ ಹೇಳ್ತಾರೆ, ಒಂದು ರೀತಿ ಗೃಹಸ್ಥ ಜೀವನ ಅಂದ್ರೆ ಇಷ್ಟು ಲಗೇಜ್ ಸೂಟ್ ಕೇಸ್ ಇಟ್ಕೊಂಡು ಹೋಗೋ ರೀತಿ. ಎನಿವೆ ಆತರ ಇದೆ, ಆದ್ರೆ ನಾವು ಎಲ್ಲದರಲ್ಲೂ ಆ ಧರ್ಮವನ್ನು ಪಾಲನೆ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಗೃಹಸ್ಥ ಜೀವನದಲ್ಲಿ ಹೇಳೋದು ಏಕನಾರಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಆ ನಿಯಮಗಳನ್ನು ಪಾಲನೆ ಮಾಡಿ ಅವರು ಆಧ್ಯಾತ್ಮಿಕ ದೃಷ್ಟಿಯನ್ನು ಇಟ್ಕೊಂಡ್ರೆ ಕೂಡ ಅವರು ಕೂಡ ಬ್ರಹ್ಮಚಾರಿ ಅಂತ ಹೇಳೋ ಮಾತು ಕೂಡ ಇದೆ, ಏಕನಾರಿ ಬ್ರಹ್ಮಚಾರಿ. ಸೊ ವಿಷಯದಲ್ಲಿ ಓಕೆ. ಸೊ ನಾನು ಇವತ್ತಿಗೆ ನಿಲ್ಲಿಸ್ತೀನಿ. ಇನ್ಯಾರಿದ್ದಾರೆ ಭಾಗವತದಲ್ಲಿ ನಾವು ಕೇಳೋದು? ನೈಷ್ಠಿಕ ಬ್ರಹ್ಮಚಾರಿಗಳು ಯಾರಿಗಾದ್ರೂ ನೆನಪು ಬರುತ್ತಾ? ನಾರದರು ಕೇಳಿದ್ವಿ, ಕುಮಾರರು ಕೇಳಿದ್ವಿ ನಾವು ಭಾಗವತದಲ್ಲಿ, ಶುಕಮುನಿಗಳು ಕೇಳಿದ್ವಿ, ಕಪಿಲ ದೇವ ಕೇಳಿದ್ವಿ. ಇನ್ಯಾರಿದ್ದಾರೆ? ಭೀಷ್ಮ ಕೂಡ ಕೇಳಿದ್ವಿ ನಾವು. ಎಸ್, ಭೀಷ್ಮ ಪಿತಾಮಹ ಇದ್ದಾರೆ, ನೈಷ್ಠಿಕ ಬ್ರಹ್ಮಚಾರಿ. ಇನ್ಯಾರಿದ್ದಾರೆ? ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ. ಭಾಗವತ, ನಾನು ಭಾಗವತ ಇದು ಕೇಳ್ತಾ ಇದ್ದೀನಿ. ಈ ಭಾಗವತ ನಾವು ಓದೋದು, ಇದರಲ್ಲಿ ಯಾರ ವಿವರ ಇದೆ? ಗ್ರಂಥ ಭಾಗವತದ ಯಾರು ಬರ್ತಾರೆ? ಬಹಳ ಜನ ಬರ್ತಾರೆ, ಕೆಲವು ಯಾರಾದ್ರೂ ಮುಖ್ಯ ಶುಕಮುನಿಗಳು ಪ್ರಭುಜಿ. ಶುಕಮುನಿಗಳು, ಎಸ್, ಅವ್ರದ್ದಾಯ್ತು, ಶುಕಮುನಿಗಳಾಯ್ತು. ಸೂತ ಗೋಸ್ವಾಮಿ ಕೂಡ ಬ್ರಹ್ಮಚಾರಿನೇ. ಅವರ ತಂದೆ ರೋಮಹರ್ಷಣ ಸೂತ, ನಂತರ ಅವರು ಇದನ್ನು ಭಾಗವತ ಮುಂದುವರಿಸಿಕೊಂಡಿದ್ರು. ಸೂತ ಅವರು ಹಾಗೆ ಬ್ರಹ್ಮಚಾರಿ. ಎಷ್ಟೋ ಜನ ಋಷಿಮುನಿಗಳು ನೆರೆದವರು ಇದ್ದಾರೆ, ಅವ್ರ ಹೆಸರುಗಳು ಕೊಟ್ಟಿಲ್ಲ ಆ ರೀತಿಯಲ್ಲಿ, ಆದ್ರೆ ಯಾರ ಹೆಸರುಗಳು ಕೊಟ್ಟಿದ್ದಾರೆ ಅವ್ರು ನೋಡ್ಬೋದು ನಾವು. ಕಪಿಲ ದೇವರು, ಕಪಿಲ ಮಹರ್ಷಿಗಳು, ಮಾತಾಜಿ, ಎಸ್ ಎಸ್. ಸೊ ಆಂಜನೇಯ, ಸೊ ಅವರು ನೈಷ್ಠಿಕ ಬ್ರಹ್ಮಚಾರಿ. ಇವಾಗ ರಾಮಾಯಣ 9ನೇ ಸ್ಕಂದದಲ್ಲಿ ರಾಮನ ಚರಿತ್ರೆ ಬರುತ್ತೆ. ಸೊ ಭಾಗವತದಲ್ಲಿ ಅವರ ವಿವರಣೆ ಕೂಡ ಇದೆ. ಹನುಮಂತ, ಎಸ್, ಅವ್ರು ನೈಷ್ಠಿಕ ಬ್ರಹ್ಮಚಾರಿ. ಮತ್ತೆ ಇನ್ಯಾರು? ಅಶ್ವತ್ಥಾಮ, ಓಕೆ, ಅವರು ಬ್ರಹ್ಮಚಾರಿನೇ ಅನ್ಕೊಳ್ತೇನೆ. ಆದ್ರೆ ಅವರು ಆ ಒಂದು ಸಮಯಕ್ಕೆ ಅವರು ಹೇಗೆ ಪಾಂಡವರ ವಿರೋಧವಾಗಿ ಮತ್ತೆ ಪಾಂಡವರನ್ನ ಕೊಂದದ್ದು ಆತರ ಎಲ್ಲ. ಸೊ ಅವರು ಬ್ರಹ್ಮಚಾರಿನೇ ಅಲ್ಲ, ಅವರೇ ಗೃಹಸ್ಥಾಶ್ರಮ ಇಲ್ಲ ಅನ್ಸುತ್ತಲ್ಲ ಅವರು. ಎನಿವೆ, ಮತ್ತೆ ಅವರು ಸಪ್ತ ಋಷಿಗಳು ಕೂಡ ಆಗ್ತಾರೆ. ಅವ್ರ ಬಗ್ಗೆ ಅಷ್ಟು ಕಷ್ಟ ಅವರು ಅನುಭವಿಸ್ತಾರೆ, ಮತ್ತೆ ಆದ್ರೆ ಅದನ್ನ ತಿದ್ದುಪಡಿ ಪಡ್ಕೊಂಡವರು ಮತ್ತೆ ಅವರು ಅಶ್ವತ್ಥಾಮ, ಸಾಮಾನ್ಯ ವ್ಯಕ್ತಿ ಅಶ್ವತ್ಥಾಮ. ಇನ್ಯಾರಿದ್ದಾರೆ ಭಾಗವತದಲ್ಲಿ? ಎಸ್, ಕುಮಾರರು. ಪರಶುರಾಮ ಪ್ರಭು. ಪರಶುರಾಮ, ಎಸ್ ಎಸ್ ಎಸ್. ಪರಶುರಾಮ ಭಗವಂತನ ಶಕ್ತ್ಯಾವೇಶ ಅವತಾರ. ಅವರು ಕೂಡ ಈ ರೀತಿ ನೈಷ್ಠಿಕ, ಅವ್ರದ್ದೇನು ಗೃಹಸ್ಥಾಶ್ರಮ ಇದಿಲ್ಲ, ಅವರು ಸಾಧು ಸಂತರವರು, ಅವರು ನೈಷ್ಠಿಕ ಬ್ರಹ್ಮಚಾರಿ. ಎಸ್, ಪರಶುರಾಮ. ಧನ್ಯವಾದಗಳು. ನವಯೋಗೇಂದ್ರರಿದ್ದಾರೆ. ನವಯೋಗೇಂದ್ರರು ಯಾರು? ಋಷಭದೇವನ ಮಕ್ಕಳು, ಭರತ ಮಹಾರಾಜರ ಸಹೋದರರು. ಸೊ ಅವರು ಮೊದಲಿಂದಲೇ ಅವರು ಬ್ರಹ್ಮಚಾರಿಗಳ ಉಳಿದು ಅವರು
ಪರಮಹಂಸರಾಗೋಗಿರ್ತಾರೆ. ಪರಮಹಂಸರಾದ. ಹೌದು, ಪರಮಹಂಸರಾಗ್ತಾರೆ. ಅವಯೋಗಿ. ಕಾರಭಾಜನ, 9 ಜನ ಹೆಸರು. ಹವಿ, ಹವಿ, ಕರಭಾಜನ, ಪಿಪ್ಪಲಾದಯ. ಹ್ಮ್ ಹ್ಮ್ ಚಾಮಸ, ಚಾಮಸ. ಓಕೆ, ಅವರಿದ್ದಾರೆ. ಮತ್ತೆ ಇನ್ಯಾರಿದ್ದಾರೆ? ಸೊ ಅಷ್ಟೇ ಅನ್ಸುತ್ತೆ, ನನಗೂ ಅಷ್ಟು ನೆನಪಾಗ್ತಾ ಇಲ್ಲ ಈಗ. ಓಕೆ, ಸೊ ಹಾಗಿದ್ರೆ ಇವತ್ತಿಗೆ ಯಾರೇನೇನಾದ್ರು ಹೇಳ್ಬೇಕಂದ್ರೆ ಹೇಳಿ, ಇಲ್ಲ ನಿಲ್ಲಿಸ್ತೀನಿ ನಾನು.